ದಯವಿಟ್ಟು ಎಲ್ಲ ತೀರ್ಪುಗಾರರು ಗಮನಿಸಿ. ಈಗ ಧ್ವಜಾರೋಹಣ ಕಾರ್ಯಕ್ರಮ ಮಾಡಿದೆ. ಅಟ್ಲೀಸ್ಟ್ ಅಟೆನ್ಷನ್. ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ತ್ಯಾಗಂ ಹರೇಕಳ ಅವರು, ಅನುದಾನಿತ ಹಾಗೆ ಅನುದಾನ ರಹಿತ ಎಲ್ಲ ಶಾಲೆಗಳ ದೈಹಿಕ ಶಿಕ್ಷಕರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಈ ದಿವಸ ಮಾಡುವಂತಹ ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದವರು ಪ್ರಥಮ ದ್ವಿತೀಯ ಸ್ಥಾನ ಬಂದಂಥವರು ಎಲ್ಲರೂ ಕೂಡ ರಾಜ್ಯ ಮಟ್ಟಕ್ಕೆ ನಡೆಯುವಂಥ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಸುಯೋಗ. ಇದು ಕರ್ನಾಟಕ ಸರ್ಕಾರದ ಅನುದಾನದಲ್ಲಿ ನಡೆಯುವಂಥ ಕಾರ್ಯಕ್ರಮ ಪ್ರಪ್ರಥಮ ಬಾರಿಗೆ ನಮಗೆ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ಸರ್ಕಾರಕ್ಕೆ, ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಎಲ್ಲರೂ ಕೂಡ ನಾವು ಜೋರಾದ ಚಪ್ಪಾಳೆ ಮೂಲಕ ಸರ್ಕಾರವನ್ನು ಅಭಿನಂದಿಸಬೇಕು. ಈ ಸಂದರ್ಭದಲ್ಲಿ ಎಲ್ಲರೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಮಾಡಿಕೊಳ್ಳುತ್ತಾ ಎಲ್ಲ ಮಾಧ್ಯಮದವರು ಕೂಡ ಬಂಧುಗಳನ್ನು ಸ್ವಾಗತಿಸುತ್ತಾ ಈಗ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಬೇಕಂತ ವಿನಂತಿಸಿದ್ದೇನೆ. ಶ್ರೀಮತಿ ಜಯಶ್ರೀ ಕಿರಿಗಮನಗೆ ತಂದವರು ಎಲ್ಲರೂ ಕೂಡ ಎದ್ದು ನಿಂತುಕೊಂಡು ನಾಡಗೀತೆಗೆ ಗೌರವ ಸೂಚಿಸಬೇಕು ವಿನಂತಿಸಿದ್ದೇನೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನು ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ. ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ. ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಹಾಡಿರುವಂಥ ನಾವೆಲ್ಲ ದೈಹಿಕ ಶಿಕ್ಷಣ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸುವ ಅತಿಥಿಗಳು ಕೂಡ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಬಂದಿರುವಂಥ ಅತಿಥಿಗಳನ್ನು ನಮ್ಮೆಲ್ಲರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕೆಂದು ವಿನಂತಿಸಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರು ಶ್ರೀಮತಿ ಲಿಲ್ಲಿ ಪಯಸ್ ಮೇಡಮ್ ಅವರು. ಬಹುಶಃ ಈ ಕಾರ್ಯಕ್ರಮದ ಹಿಂದೆ ಯಾವಾಗದಿಂದ ಕಾರ್ಯಕ್ರಮ ಮಾಡಬೇಕು, ಈ ಸ್ಪರ್ಧೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಕೈಗೊಂಡಿದ್ದೆವು. ಆನಂತರ ಬಿಡುವಿಲ್ಲದೆ ನಿರಂತರವಾಗಿ ಸರ್ಕಾರದ ಅಧಿಕಾರಿಗಳೊಂದಿಗೆ ಸಂಪರ್ಕವನ್ನು ಇಟ್ಟುಕೊಳ್ಳುತ್ತಾ ಎಲ್ಲ ಸಂಘಗಳನ್ನು ಸಂಪರ್ಕ ಮಾಡುತ್ತಾ ಎಲ್ಲ ಸಂಘದ ಅಧ್ಯಕ್ಷರುಗಳನ್ನು ಪದಾಧಿಕಾರಿಗಳನ್ನು ಸಂಪರ್ಕ ಮಾಡಿಕೊಳ್ಳುತ್ತಾ ಈ ಒಂದು ವ್ಯವಸ್ಥಿತವಾದಂಥ ಕ್ರೀಡಾಕೂಟ ಆಯೋಜನೆಗೆ ಸಹಕರಿಸಿದವರು. ಮೇಡಮ್, ತಾವು ಬಂದಿರುವ ಅತಿಥಿಗಳನ್ನು ಎಲ್ಲರನ್ನು ಕೂಡ ಸ್ವಾಗತಿಸಬೇಕಂತ ವಿನಂತಿಸಿದ್ದೇನೆ. ಎಲ್ಲರಿಗೂ ಶುಭ ಮುಂಜಾನೆ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಶಾಲಾ ಶಿಕ್ಷಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇದರ ಆಶ್ರಯದಲ್ಲಿ ನಡೆಯುವಂತಹ ಪ್ರಪ್ರಥಮ ಬಾರಿಗೆ ಇಲಾಖೆಯ ಎಲ್ಲ ಅನುದಾನಿತ, ಅನುದಾನ ರಹಿತ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ಹಾಗೂ ಪದವಿ ಪೂರ್ವ ಕಾಲೇಜುಗಳ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕ್ರೀಡಾಕೂಟ ಜಿಲ್ಲಾ ಮಟ್ಟದಲ್ಲಿ ಇವತ್ತು ನಾವು ಆಯೋಜಿಸಿದ್ದೇವೆ. ಅದ್ದೂರಿಯಾಗಿ ಈ ಕ್ರೀಡಾಕೂಟವನ್ನು ನಾವು ಆಯೋಜಿಸಬೇಕಾಗಿತ್ತು.
ಮೊನ್ನೆ ತಾನೇ ನಾವು ನಮ್ಮ ಎಲ್ಲ ತಾಲೂಕಿನವರು ಸೇರ್ಕೊಂಡು ಈ ಸಲ ಮಂಗಳೂರು ಉತ್ತರದವರಿಗೆ ನಾವು ವಿಜೃಂಭಣೆಯಿಂದ ಬಹುಶಃ ಸುರತ್ಕಲಲ್ಲಿ ಮೊನ್ನೆ ನಾವು ಆಚರಿಸಿದ್ದೇವೆ ಈ ತಾಲೂಕು ಕ್ರೀಡಾಕೂಟವನ್ನು. ಅದು ನಾವು ವರ್ಷವೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ವರ್ಷವೂ ನಾವು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನಾವು ಕ್ರೀಡಾಕೂಟವನ್ನು ಆಯೋಜಿಸುತ್ತೇವೆ. ಕಾರಣ ಏನಂತ ಹೇಳಿದ್ರೆ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಭಾಗವಹಿಸಲಿಕ್ಕೆ ಇಲ್ಲ. ಹಾಗೆ ಬಹಳ ವರ್ಷದಿಂದ ಇದರ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರು ಶ್ರೀಯುತ ಚೌಡಪ್ಪ ಸರ್ ಅವರ ನೇತೃತ್ವದಲ್ಲಿ ನಾವು ತುಂಬಾ ಸಲ ಮನವಿ ಕೊಟ್ಟಾಗ ಈ ಕಳೆದ ವರ್ಷ 23-24ರಲ್ಲಿ ನಮಗೆ ಇದಕ್ಕೊಂದು ಭಾಗವಹಿಸುವಂತಹ ಅವಕಾಶ ಕೊಟ್ಟು ಅದು ಕೂಡ ಪ್ರತ್ಯೇಕವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪ್ರತ್ಯೇಕವಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವುದು. ಈ ಸಲ 24-25 ಸಾಲಿನಲ್ಲಿ ನಮಗೆ ಈ ಸಲ ಸರ್ಕಾರಿ ನೌಕರರೊಟ್ಟಿಗೆ ಸರ್ಕಾರಿ ಶಿಕ್ಷಕರಿಗೆ ಮಾತ್ರ, ಆದ್ರೆ ನಮ್ಮ ಅನುದಾನಿತ ಮತ್ತು ಅನುದಾನ ರಹಿತ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಭಾಗವಹಿಸಲಿಕ್ಕೆ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಆಚರಿಸುವಂಥದ್ದು ಇಲಾಖೆಯಿಂದ ಆಚರಿಸುವಂಥದ್ದು ಪ್ರತ್ಯೇಕವಾಗಿ ಆಚರಿಸುವಂಥ ಈ ಕ್ರೀಡಾಕೂಟವನ್ನು ಅನುದಾನ ರಹಿತ ಅನುದಾನಿತ ಹಾಗೂ ಸರ್ಕಾರಿ ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಭಾಗವಹಿಸಲಿಕ್ಕೆ ಈ ಅವಕಾಶವನ್ನು ಮಾಡಿಕೊಟ್ಟ ಚೌಡಪ್ಪ ಸರ್ ಅವರಿಗೆ ಮೊಟ್ಟ ಮೊದಲಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿರುವ ಈ ಕ್ರೀಡಾಕೂಟಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ನಮ್ಮ ಮಮತಾ ಗಟ್ಟಿ ಮೇಡಮ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹೌದು, ಈಗ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಸಹಪಾಠಿ ಮತ್ತೆ ಒಟ್ಟಿಗೆ ನಾವು ಫ್ರೆಂಡ್ಸ್ ತರ ನಾವು ಯಾವತ್ತು ಇದ್ದವರು. ಎಲ್ಲ ಮೊದಲು ಅವರು ರಾಜಕೀಯಕ್ಕೆ ಪ್ರವೇಶ ಮಾಡೋ ಮೊದಲೇ ನಾವು ಒಟ್ಟಾಗಿ ಇದ್ವಿ. ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡುತ್ತಿರೋರು ಮಮತಾ ಗಟ್ಟಿ ಮೇಡಮ್. ಎಲ್ಲ ನಮ್ಮ ಕ್ರೀಡಾಕೂಟ ಅಂದ್ರೆ ಅವರಿಗೆ ಕ್ರೀಡೆ ಅಂದ್ರೆ ಭಾರಿ ಇಷ್ಟ. ಎಲ್ಲ ಕ್ರೀಡಾಕೂಟಗಳಿಗೆ ಅವರು ಬರ್ತಾರೆ, ನಾವು ಕರೆದ್ರೆ ಸಾಕು ಬರ್ತಾರೆ. ಇವತ್ತು ಕೂಡ ಆಗಮಿಸಿದ್ದಾರೆ, ನಮಗೆ ಎಲ್ಲಾ ರೀತಿಯ ಸಹಕಾರ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ದೈಹಿಕ ಶಿಕ್ಷಣ ಅಂದ್ರೆ ಭಾರಿ ಪ್ರೀತಿ ಅವರಿಗೆ. ಮೇಡಮ್, ನೀವು ಆಗಮಿಸಿದ್ದೀರಿ ಈ ಕ್ರೀಡಾಕೂಟಕ್ಕೆ, ಈ ಬಿಸಿಲಿನಲ್ಲಿ ಸಹ ಆಗಮಿಸಿದ್ದೀರಿ. ಮೇಡಮ್, ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ನಮ್ಮ ಕೊಂಕಣಿ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀಯುತ ಸ್ಟ್ಯಾನಿ ಅಲ್ವರೀಸ್ ಸರ್. ನಗುಮುಖದ ಸ್ಟ್ಯಾನಿ ಅಲ್ವರೀಸ್ ಸರ್ ಅವರು ಮೊನ್ನೆ ಫೋನ್ ಮಾಡುವಾಗ ಹೇಳಿದೆ, ನಮ್ದೊಂದು ಕ್ರೀಡಾಕೂಟ ಇದೆ ದೈಹಿಕ ಶಿಕ್ಷಣ ಶಿಕ್ಷಕರದ್ದು. ನನಗೆ ಸ್ವತಃ ನೆಕ್ಸ್ಟ್ ಡೇ ಸಿಕ್ಕಿದ್ರು, ಆಗ ಸಹ ಅವರಲ್ಲಿ ಹೇಳಿದೆ ಸರ್ ಬರಬೇಕು ಅಂತೇಳಿ, ಖಂಡಿತವಾಗಿ ಬರ್ತೇನೆ ಅಂತ ಹೇಳಿದ್ರು. ಸ್ಟ್ಯಾನಿ ಅಲ್ವರೀಸ್ ಸರ್ ಅವರು ಕೂಡ ಹಾಗೆ ಕೊಂಕಣಿಗೆ ನೀಡಿದಂಥ ಮಾತುವನ್ನು ಕ್ರೀಡೆಗೂ ಕೂಡ ಕೊಟ್ಟಿದ್ದಾರೆ. ನಮಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡಬೇಕು ಸರ್ ಅಂತ ಕೇಳ್ಕೊಳ್ತಾ, ಸರ್ ನೀವು ಸಮಯಕ್ಕೆ ಸರಿಯಾಗಿ ಆಗಮಿಸಿದ ಈ ಕ್ರೀಡಾಕೂಟಕ್ಕೆ ಸರ್ ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಯ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಯಾದಂತಹ ಶ್ರೀಯುತ ಭುವನೇಶ್ ಸರ್ ಅವರು. ಈ ಕ್ರೀಡಾಕೂಟ ಪ್ರಾರಂಭ ಆದಮೇಲೆ ನಮಗೆ ಎಲ್ಲ ರೀತಿಯ ಇಲಾಖೆಯ ಮಾಹಿತಿಯನ್ನು ಸಮಯಕ್ಕೆ ಸರಿಯಾಗಿ ಕೊಟ್ಟು 2-3 ಸಲ ಸಭೆಯನ್ನು ನಡೆಸಿ ವ್ಯವಸ್ಥಿತ ರೀತಿಯಲ್ಲಿ ನಡೆಸಲು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಶ್ರೀಯುತ ಭುವನೇಶ್ ಸರ್. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಕ್ರೀಡೆ ಅಂತ ಹೇಳುವಾಗ ಜೊತೆಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಯಾವತ್ತೂ ಸಹಕಾರ ಇದ್ದೇ ಇದೆ. ಕ್ರೀಡಾಕೂಟಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹ ನೀಡಿ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸುವಲ್ಲಿ ಒಂದು ಕ್ರೀಡಾಪಟುವಾಗಿ ಎಲ್ಲ ರೀತಿಯ ಸಹಕಾರ ನೀಡುತ್ತಿರುವವರು ಶ್ರೀಯುತ ಪ್ರದೀಪ್ ಡಿಸೋಜ ಸರ್ ಅವರು ಕೂಡ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಸರ್, ತಮಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕ್ರೀಡಾಕೂಟದ ಪ್ರತ್ಯೇಕತೆ ಅಂತ ಹೇಳಿದ್ರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಜೊತೆಗೆ ಪದವಿ ಪೂರ್ವ ಕೂಡ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಇದೆ. ನಾವೆಲ್ಲರೂ ಒಂದೇ ಎಂಬ ಭಾವನೆ ನಮ್ಮ ಇಲಾಖೆ ಶಿಕ್ಷಣ ಇಲಾಖೆ ಮಾಡಿದೆ. ಅದರ ಉಪನ್ಯಾಸಕರ ಸಂಘದ ಅಧ್ಯಕ್ಷರು ಶ್ರೀಯುತ ಪ್ರೇಮ್ನಾಥ್ ಶೆಟ್ಟಿ ಕೂಡ ನಮ್ಮ ಜೊತೆ ಇದ್ದಾರೆ. ಉತ್ತಮ ಕ್ರೀಡಾಪಟು, ಎಲ್ಲ ರೀತಿಯ ಸಹಕಾರ ನೀಡಿ ಇವತ್ತು ಕೂಡ ವ್ಯವಸ್ಥಿತ ರೀತಿಯಲ್ಲಿ ಆಗುವಲ್ಲಿ ತುಂಬ ಹೃದಯದ ಸಹಕಾರ ನೀಡಿದ ಶ್ರೀಯುತ ಪ್ರೇಮ್ನಾಥ್ ಶೆಟ್ಟಿ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತಿಸ್ತೇನೆ. ನಮ್ಮದು ಯಾವುದೇ ಕಾರ್ಯಕ್ರಮ ಇರಲಿ, ಸಂಘದ ಚಟುವಟಿಕೆಗಳ ಕ್ರೀಡಾ ಸ್ಫೂರ್ತಿಯಿಂದ ಪಾದರಸದ ವ್ಯಕ್ತಿತ್ವದ ನಮ್ಮ ತ್ಯಾಗಂ ಸರ್ ಅವರು
ಇವತ್ತು ಇಲ್ಲಿದ್ರೆ ನಾಳೆ ಬೆಂಗಳೂರಲ್ಲಿ ಇರ್ತಾರೆ, ಬೆಂಗಳೂರಲ್ಲಿ ಇದ್ರೆ ಆಚೆ ಕೋಲಾರದಲ್ಲಿ ಇರ್ತಾರೆ, ಬೆಳಗಾವಲ್ಲಿ ಎಲ್ಲ ಕಡೆ ಒಂದು ಮಹತ್ವದ, ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಹತ್ವದ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಅದು ಕೂಡ ನಮ್ಮ ಜಿಲ್ಲೆಯ, ನಮ್ಮ ಮಂಗಳೂರು ದಕ್ಷಿಣ ವಲಯದ ನಮ್ಮ ತ್ಯಾಗಂ ಸರ್ ಅವರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಅವರನ್ನು ನೇಮಕ ಮಾಡಿ ಈ ಕ್ರೀಡಾಕೂಟ ಯಶಸ್ವಿಯಾಗುವಲ್ಲಿ ಹಲವು ರೀತಿಯ ಸಹಕಾರವನ್ನು ನೀಡಿ ನಮಗೆಲ್ಲರಿಗೂ ಪ್ರೋತ್ಸಾಹ ನೀಡುತ್ತದೆ ತ್ಯಾಗಂ ಸರ್. ತಮಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕ್ರೀಡಾಕೂಟದ ಹಿಂದೆ ಯಾವತ್ತೂ ನಿಂತವರು ನಮಗೆ ನಮ್ಮ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀತ ಹರೀಶ್ ರೈ ಅವರು ನನಗೆ ಯಾವತ್ತು ಬೆನ್ನೆಲುಬಾಗಿ ಎಲ್ಲ ರೀತಿಯ ಪ್ರೋತ್ಸಾಹ ನೀಡುವವರು. ಅವರಾಗಿ ಬರುವುದಿಲ್ಲ, ಹರೀಶಣ್ಣ ಎಲ್ಲಿದ್ದೀರಂತೇಳಿ ನಾನೇ ಅವರ ಶಾಲೆಗೆ ಹೋಗಿ ಎಲ್ಲ ಕೆಲಸಗಳನ್ನು ಮುಗಿಸಿ ನಾವು ವ್ಯವಸ್ಥಿತ ರೀತಿಯಲ್ಲಿ, ಎಲ್ಲಿಲ್ಲದಿದ್ರೆ ಇಲ್ಲಿ ಸ್ಟೇಡಿಯಂ ಅಲ್ಲಿ ಪ್ರದೀಪ್ ಸರ್ ಹೇಳ್ತಾರೆ ಒಳಗೆ ಕೂತ್ಕೊಳ್ಳಿ, AC ಇದೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ, ಅಲ್ಲಿ ಹೋಗಿ ಕೂತ್ಕೊಂಡು ನಾವು ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ಹರೀಶ್ ರೈ ಸರ್, ತಮಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯಾಧ್ಯಕ್ಷರು ಈ ಕ್ರೀಡಾಕೂಟವನ್ನು ನಾವು ಮಾಡುವ, ನಮ್ಮ ಯಾರು ಮಾಡ್ತೀರಂತ ಕೇಳುವಾಗ ಎಲ್ಲ ನಾವು ದೈಹಿಕ ಶಿಕ್ಷಣ ಶಿಕ್ಷಕರೇ, ಆದ್ರೂ ಕೂಡ ಯಾರು ಮಾಡ್ತೀರಂತ ಕೇಳುವಾಗ ನಾವು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದವರು ನಾವು ನಡೆಸಿಕೊಡ್ತೇವೆ ಅಂತ ಹೇಳುವಾಗ ನಮಗೆ ಸಹಕಾರ ನೀಡಿದವರು ಮಾಮಚಂದ್ ಸರ್ ಅವರು, ದೂರದ ಪುತ್ತೂರಿನಿಂದ ಬೆಳಿಗ್ಗೆ 8 ಗಂಟೆಗೆ ಬಂದು ಸಭೆಯಲ್ಲಿದ್ದವರು. ಮಾಮಚಂದ್ ಸರ್, ತಮ್ಮ ಎಲ್ಲ ಪ್ರೋತ್ಸಾಹಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕ್ರೀಡಾಕೂಟಕ್ಕೆ ಪ್ರತ್ಯೇಕವಾಗಿ ನಾನು ಅಭಿನಂದನೆಯೊಂದಿಗೆ ನಾನು ಸ್ವಾಗತಿಸಬೇಕಾದ್ದು ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಪರಿವೀಕ್ಷಕರಿಗೆ. ಪುತ್ತೂರು ತಾಲೂಕಿನ ಚಕ್ರಪಾಣಿ ಸರ್ ಇದ್ದಾರೆ, ಬಂಟ್ವಾಳದ ಶಿವಪ್ರಸಾದ್ ಅವರಿದ್ದಾರೆ, ಅದೇ ರೀತಿ ಎಲ್ಲ ತಾಲೂಕಿಂದ ಬಂದಂತ ಎಲ್ಲ ದೈಹಿಕ ಶಿಕ್ಷಣ ಪರಿವೀಕ್ಷಕರು. ಪುತ್ತೂರಿನ ನಮ್ಮ ಚಕ್ರಪಾಣಿ ಸರ್ ಅಧ್ಯಕ್ಷರಾಗಿ ಕೂಡ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಅಧ್ಯಕ್ಷರಾಗಿದ್ದುಕೊಂಡು ಪರಿವೀಕ್ಷಕರಾಗಿ ಎಲ್ಲ ರೀತಿಯ ಸಹಕಾರ ನೀಡಿದ್ದಾರೆ. ಸರ್ ಚಕ್ರಪಾಣಿ ಸರ್, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಈ ಸಲದ ಜಿಲ್ಲಾ ಮಟ್ಟಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೂಡ ನೀಡಿದ್ದಾರೆ, ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮ ಇವತ್ತು ಅರುಣ, ನಮ್ಮ ಶಿವಪ್ರಸಾದ್ ಅವರು ಈ ಸಲ ಕ್ರೀಡಾಕೂಟಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಿ ಬಂಟ್ವಾಳ ತಾಲೂಕಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಬಂದಿದ್ದಾರೆ. ಸರ್, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಶಿವಪ್ರಸಾದ್ ಅವರೇ. ಹಾಗೆ ನಮ್ಮ ಎಲ್ಲ ಸಂಘಗಳ ಅಧ್ಯಕ್ಷರು ಇಲ್ಲಿ ಇದ್ದೀರಿ. ಪುತ್ತೂರಿನಿಂದ ಕರುಣಾಕರ್ ಅವರಿದ್ದಾರೆ. ಸರ್ ಕರುಣಾಕರ್ ಸರ್, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಜಯರಾಜ್ ಜೈನ್, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಜಯರಾಜ್ ಜೈನ್ ಸರ್ ಇದ್ದಾರೆ, ಅವ್ರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಶಿವರಾಜ್ ಅವರು ಬೆಳ್ತಂಗಡಿಯಿಂದ ಬಂದಿದ್ದಾರೆ, ಅಧ್ಯಕ್ಷರು, ಅವರಿಗೂ ಕೂಡ ಜಿಲ್ಲಾಧ್ಯಕ್ಷರು, ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಕೋರ್ತೇನೆ. ಕಡಬದಿಂದ ಬಾಲಕೃಷ್ಣ ಸರ್ ಬಂದಿದ್ದಾರೆ. ಸರ್, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ನಿತಿನ್ ಪುತ್ರನ್ ಸರ್, ಈ ಸಲ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟವನ್ನು ಯಶಸ್ವಿ ರೀತಿಯಲ್ಲಿ ಸಂಘಟನೆ ಮಾಡಿದ ನಿತಿನ್ ಸರ್, ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಕೈಕಿಣಿ ಸರ್, ಇನ್ನು 9 ವರ್ಷ ಸರ್ವಿಸ್ ಉಂಟು ಅಂತ ಬೆಳಿಗ್ಗೆ ಹೇಳಿದ್ರು ನನಗೆ. ನಿಜವಾಗಿ ಅವರಿಗೆ 9 ಅಲ್ಲ, ಇನ್ನು 15 ವರ್ಷ ಇದೆ ಸರ್ವಿಸ್. ಆದ್ರೂ ಸಹ 1 ವರ್ಷದಲ್ಲಿ 9 ವರ್ಷವನ್ನು ಅವರು ಪೂರೈಸ್ತಾರೆ. ಕೈಕಿಣಿ ಸರ್, ನಿಮ್ಮ ನಗುಮುಖ ಯಾವತ್ತೂ ಹೀಗೆ ಇರಲಿ. ನಿಮ್ಗೆ ಕೂಡ ಈ ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ರಾಜೇಂದ್ರ ರೈ, ಬಂಟ್ವಾಳದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ಎಲ್ಲ ರೀತಿಯ ಸಹಕಾರ ನೀಡ್ತಾರೆ. ಬಂಟ್ವಾಳದ ರಾಜೇಂದ್ರ ರೈ ಸರ್, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಪುತ್ತೂರು ತಾಲೂಕಿನ ಕೃಷ್ಣಯ್ಯ ಸರ್, ಅಧ್ಯಕ್ಷರು, ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಸರ್, ದೂರದ ಪುತ್ತೂರಿನಿಂದ ಬಂದಿದ್ದೀರಿ, ಎಲ್ಲ ರೀತಿಯ ಸಹಕಾರ ನಾವು ಬಯಸ್ತೇವೆ. ಖಂಡಿತವಾಗಿ ನಿಮ್ಮ ಪ್ರೋತ್ಸಾಹ ಇರಲಿ ಎಂದು ಆಶಿಸ್ತಾ ನಿಮಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ವೇದಿಕೆಯಲ್ಲಿ ಎಲ್ಲ ರೀತಿಯ ನೋಡಲ್ ಅಧಿಕಾರಿಗಳನ್ನು, ಮುಖ್ಯಸ್ಥರನ್ನು, ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು, ಹಾಗೆ ಕೆಲವರನ್ನು ನಾವು ತೀರ್ಪುಗಾರರಾಗಿ ಒಂದು ಹೆಸರು ಮಾತ್ರ, ಯಾಕೆಂದ್ರೆ ನಮ್ಮ ಕ್ರೀಡಾಕೂಟ ನಾವೇ ನಡೆಸ್ಕೊಳ್ಬೇಕು, ಅದರಲ್ಲಿ ಹೆಸರೆಲ್ಲ ಬರೀಲಿಕ್ಕಿಲ್ಲ. ಆದ್ರೂ ಕೂಡ ಅಲ್ಲಿ ಬ್ಲಾಂಕ್ ಇರಬಾರ್ದು ಅಂತ 1-2 ಹೆಸರನ್ನು ಹಾಕಿದ್ವಿ ಎಲ್ಲ ತೀರ್ಪುಗಾರರಿಗೆ. ಅದೇ ರೀತಿ ನನ್ನ ಆತ್ಮೀಯ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಸಹ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. 2 ವರ್ಷ ಕೂಡ ನಮಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಿಕ್ಕೆ ನಮಗೆ ಅದರ ಮುಂಚೂಣಿಯಲ್ಲಿ ನಿಂತುಕೊಂಡು ಕೆಲಸ ಮಾಡಿದವರು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲೆಯ ಅಧ್ಯಕ್ಷರು. ಕರ್ನಾಟಕ ರಾಜ್ಯ ಮಟ್ಟದ ಕ್ರೀಡಾಕೂಟ ಪುತ್ತೂರಿನಲ್ಲಿ
ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ನಡೆದಾಗಲೂ ಕೂಡ ಅವರ ಸಾರಥ್ಯದಲ್ಲಿ ಅವರು ತುಂಬು ಸಹಕಾರವನ್ನು ನೀಡಿದಂಥವರು. ಬಹುಶಃ ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಪರಿವೀಕ್ಷಣಾ ಅಧಿಕಾರಿಗಳಾಗಿ, ಯುವಜನ ಸೇವಾ ಕ್ರೀಡಾ ಇಲಾಖೆಯಲ್ಲಿ ಯುವ ಸಬಲೀಕರಣ ಕ್ರೀಡೆಯಲ್ಲಿ ಅಧಿಕಾರಿಯಾಗಿ, ವಿವಿಧ ಸಂಘ ಸಂಸ್ಥೆಯಲ್ಲಿ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾಗಿ, ಶಾಲಾ ಶಿಕ್ಷಣ ಇಲಾಖೆಯ ಉಪಾಧ್ಯಕ್ಷರಾಗಿ, ಹೀಗೆ ಹಲವು ಸಂಘ ಸಂಸ್ಥೆಗಳಲ್ಲಿ ದುಡಿದಂತಹ ಧೀಮಂತ ಮಹಿಳೆ ಶ್ರೀಮತಿ ಲಿಲ್ಲಿ ಪಾಯಸ್ರವರು. ಅವರ ಸಾರಥ್ಯ ಇನ್ನೂ ನಮಗೆ ಬೇಕು. ಬಹುಶಃ ಅತ್ಯಂತ ಕಡಿಮೆ ಅವಧಿಯಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಸಂಘಟನೆ ಮಾಡಲು ನಮಗೆ ಸಹಕರಿಸಿದಂತಹ ನಮ್ಮ ಜಿಲ್ಲೆಯ ಗೌರವಾನ್ವಿತ ಅಧ್ಯಕ್ಷರನ್ನ, ಅವರ ಸಹೋದರಿ ಆಲಿಸ್ ಪಾಯಸ್ರವರು ಅವರನ್ನು ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು, ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಅಲೀಸ್ ಫೈಸ್ ಮೇಡಮ್ ಅವರು ತಾವು ಕೂಡ ವೇದಿಕೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಗೌರವಪೂರ್ವಕ ನಾವು ಸ್ವಾಗತಿಸ್ತೇವೆ. ಹಾಗೆ ವಿನೋದ್ ಕುಮಾರ್ ಸೂರಿಂಜಿ ಅವರು ಕೂಡ ವೇದಿಕೆ ಬರಬೇಕು. ಸಂಘಟನಾ ಕಾರ್ಯದರ್ಶಿಗಳು ತಾವು ಕೂಡ ವೇದಿಕೆ ಬರಬೇಕು ತಮ್ಮ ವಿನಂತಿಸಿದ್ದೇವೆ. ಆತ್ಮೀಯ ಬಂಧುಗಳೇ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ನಾವೆಲ್ಲರೂ ಕೂಡ ಮಕ್ಕಳ ಏಳಿಗೆಗಾಗಿ, ಮಕ್ಕಳ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡುವವರು. ಅದ್ರ ಜೊತೆಗೆ ನಮ್ಮದೇ ಕೆಲವಾದ ಬೇಡಿಕೆಗಳು, ನಮ್ಮದೇ ಆದಂಥ ಸಮಸ್ಯೆಗಳು ಕೂಡ ಇರ್ತವೆ. ಹಾಗೆ ಈ ಕ್ರೀಡಾಕೂಟ ಇರ್ಬೋದು, ಯಾವುದನ್ನು ಸಂಘಟಿಸಿದ್ರು ಕೂಡ ಅದಕ್ಕೆ ಆದಂಥ ಒಂದು ಮಾನದಂಡದೆಲ್ಲ ನಾವು ಇದ್ದೇವೆ. ಸರ್ಕಾರ ಕೆಲವುದನ್ನು ಸ್ಪಂದಿಸಿದ್ದೇವೆ, ಕೆಲವು ನಮ್ಮನ್ನು ಸ್ಪಂದಿಸಿಲ್ಲ. ಇಂಥ ವಿಚಾರಗಳ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮೆಲ್ಲ ಬೇಡಿಕೆಗಳ ಬಗ್ಗೆ ರಾಜ್ಯಕ್ಕೆ ವಿಚಾರವನ್ನು ಮುಟ್ಟಿಸುವ ಶ್ರೀ ತ್ಯಾಗಂ ಹರೇ ಕಡೂರಿಂದ ಈಗ ಪ್ರಸ್ತಾವನೆಯ ನುಡಿಗಳು. ಈ ಒಂದು ಭವ್ಯ ಸಮಾರಂಭದ ಸಂಸ್ಕಾರಬದ್ಧ ಕಾರ್ಯಕ್ರಮದ ಸಭಾಧ್ಯಕ್ಷರು ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಗೌರವಪೂರ್ವಕವಾಗಿ ಶಿರಬಾಗಿ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಇಕ್ಕಳಗಳಲ್ಲಿ ಸೇರಿರುವಂಥ ಎಲ್ಲ ವೃತ್ತಿ ಬಾಂಧವರೇ, ಒಂದು 2 ವಿಚಾರಗಳು 5 ನಿಮಿಷ ಸಮಯ ತಗೊಳ್ತೇನೆ. ಯಾಕಂದರೆ ಪ್ರಸ್ತಾವನೆಯಲ್ಲಿ ನಾವು ವಿಚಾರವನ್ನು ತಿಳಿಸದಿದ್ದರೆ ಲೋಪ ಆದೀತು. ಆ ದೃಷ್ಟಿಯಲ್ಲಿ ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ಕ್ಷಮೆಯನ್ನು ಯಾಚಿಸಿಕೊಳ್ತಾ, ವಿಶೇಷವಾಗಿ ಇವತ್ತು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮತ್ತು ಶಿಕ್ಷಣ ಇಲಾಖೆ ಹಾಗೂ ಯುವ ಸಬಲೀಕರಣ ಇಲಾಖೆಗಳು ಒಟ್ಟಿಗೆ ಸೇರಿಕೊಂಡು ಒಂದು ಅತ್ಯುತ್ತಮವಾದಂತಹ ಹಲವು ವರ್ಷಗಳ ಕಾಲ ನಮ್ಮ ಅದೆಷ್ಟೋ ಹಿರಿಯರು ಈಗಾಗಲೇ ದೈವಾಧೀನರಾಗಿದ್ದಾರೆ ಇಂತಹ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಆಗದೆ. ಅದಿರ್ಬೋದು, ಏನೇ ಆಗಲಿ, ಆದರೆ ಈಗಾದರೂ ಸಿಕ್ಕಿತ್ತಲ್ಲ ಅಂತೇಳಿ ನಮಗೆಲ್ಲರಿಗೂ ಬಹಳ ಖುಷಿ ಪಡುವಂತಹ, ಹೆಮ್ಮೆ ಪಡುವಂತಹ ಹರ್ಷವನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತೆಲ್ಲರೂ ನಾವು ಸೇರಿಕೊಂಡಿದ್ದೇವೆ ಅಂತ ಹೇಳಿದ್ರೆ, ಅದು ವಿಧಾನ ಪರಿಷತ್ ಅಧಿವೇಶನ ಆಗುವಾಗ ಒಂದು ಚುಕ್ಕಿ ಪ್ರಶ್ನೆಯಲ್ಲಿ ಬಂತು. ಈ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕೂಡ ಕ್ರೀಡಾಕೂಟ ಬೇಕು, ಇವರು ಕೂಡ ಅಪ್ಡೇಟ್ ಆಗಬೇಕು, ಪುನಶ್ಚೇತನಗೊಳ್ಳಬೇಕು. ಈಗ ಪೊಲೀಸ್ನವರಿಗೆ ಕ್ರೀಡಾಕೂಟ ನಡೀತದೆ, ಪ್ರತಿದಿನ ವಾರಕ್ಕೊಮ್ಮೆ ಪ್ಯಾರೇಡ್ ನಡೀತದೆ. ಅವರು ಯಾವ ರೀತಿ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಕೂಡ ಒಳ್ಳೆ ರೀತಿಯಲ್ಲಿ ಇದ್ದರೆ ಮಾತ್ರ ಅವರು ಮುಂದೆ ನಡೆಯತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಗಳು ಉತ್ತಮವಾಗಿ ಭಾಗವಹಿಸ್ತಾರೆ. ಅದೇ ರೀತಿಯಲ್ಲಿ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಅವರು ಅಪ್ಡೇಟ್ ಆದರೆ ಅವರು ಒಂದು ಒಳ್ಳೆಯ ನಿಲುವನ್ನು, ಒಂದು ಪೋಸ್ಚರನ್ನು, ಅದು ಮಾತ್ರ ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಲ್ಲಿ ಕೂಡ ಅತ್ಯುತ್ತಮವಾಗಿ ತೊಡಗಿಸಿಕೊಂಡ್ರೆ ಮಾತ್ರ ಆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಕೌಶಲ್ಯವನ್ನು ಕಲಿಸಲಿಕ್ಕೆ ಆಗ್ತದೆ. ಇದೆಲ್ಲವನ್ನು ವಿಧಾನಸಭೆಯಲ್ಲಿ ತುಂಬ ಚರ್ಚೆಯಾಗಿ ಮತ್ತೆ ಅದಕ್ಕೆ ಪೂರಕವಾಗಿ ಇಲಾಖೆ ಸ್ಪಂದಿಸಿ ಅದಕ್ಕೆ ಅನುದಾನ ಆಗಬೇಕು. ಯಾವ ರೀತಿ ಮಾಡುವಂಥ ಸುಮಾರು 50 ಲಕ್ಷ ರೂಪಾಯಿ ಅನುದಾನ ಕೊಡ್ತದೆ ಇಲ್ಲ ಇವತ್ತು ಗೌರ್ಮೆಂಟ್ ಸರ್ಕಾರ. ಅದೇ ರೀತಿಯಲ್ಲಿ 50% ಯುವ ಸಬಲೀಕರಣ ಕ್ರೀಡಾ ಇಲಾಖೆಗೆ ನೀಡಿತು, ಹಾಗೆ 50% ಶಾಲಾ ಶಿಕ್ಷಣ ಇಲಾಖೆಗೆ ನೀಡಿತು. ಹಾಗೆ ಜಂಟಿಯಾಗಿ ಸುಮಾರು 50 ಲಕ್ಷವನ್ನು ವ್ಯಯ ಮಾಡಿಕೊಂಡು ಇವತ್ತು ಸರ್ಕಾರ ದೈಹಿಕ ಶಿಕ್ಷಣ ಶಿಕ್ಷಕರಿಗಾಗಿ ಒಂದು ಕ್ರೀಡಾಕೂಟವನ್ನು ಇಟ್ಕೊಂಡದಕ್ಕೆ ಜೋರಾದ ಚಪ್ಪಳೆಯೊಂದಿಗೆ ಇವತ್ತು ನಾವೆಲ್ಲರೂ ಅಭಿನಂದನೆಗಳನ್ನ ಸಲ್ಲಿಸೋಣ ಒಂದು ಕಡೆ. ಮತ್ತೊಂದು ಕಡೆ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಕೂಡ ದೈಹಿಕ ಶಿಕ್ಷಕರನ್ನ ಸೇರಿಕೊಂಡು ಒಂದು ಆದೇಶ ಆಯಿತು. ಆವಾಗ ತುಂಬ ಮಂದಿ ಕ್ರೀಡಾಕೂಟ ಸ್ಟಾರ್ಟ್ ಆಗುವಾಗ ಯಾರು ಮಾತಿಲ್ಲ. ಕ್ರೀಡಾಕೂಟ ಮುಗ್ದ ತಕ್ಷಣ ಕೆಲವರು ತಮ್ಮ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದರು. ಸರ್ ಏನು ಸರ್, ಈ ವರ್ಷ ಎಲ್ಲ ಪಿ ಟಿ ಮಾಸ್ಟರ್ಗಳದ್ದೇ ಕಾರುಬಾರು, ಎಲ್ಲ ಸ್ಪರ್ಧೆಯಲ್ಲಿ ಪಿ ಟಿ ಮಾಸ್ಟರ್ಗಳೇ ಭಾಗವಹಿಸಿ ಪ್ರತಿ ವರ್ಷ ನಮಗೆಲ್ಲ ಇಲಾಖೆಗಳಿಗೆ ಬೇರೆ ಬೇರೆ ಇಲಾಖೆಗಳು ಉಂಟು, ಸುಮಾರು ಹಲವಾರು 22-23 ಇಲಾಖೆಗಳು, ಎಲ್ಲ ಇಲಾಖೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಗಳಿಸಿಕೊಂಡ್ರು. ಆದರೆ ಈ ವರ್ಷದ ಸ್ಪರ್ಧೆಯಲ್ಲಿ ದೈಹಿಕ ಶಿಕ್ಷಕರೇ ಮೇಲ್ಗೈಯನ್ನು ಸಾಧಿಸಿದ್ದಾರೆ. ಇದರಿಂದ ನಮಗೆ ತೊಂದರೆ ಆಯಿತು ಅಂತೇಳಿ ಎಲ್ಲ ನಾವೆಲ್ಲರೂ ಮಿತ್ರರಾಗಿದ್ದರೂ ಕೂಡ ಅವರು
ಈ ರೀತಿಯಲ್ಲಿ ತೊಂದರೆ ಆದಾಗ ತನ್ನ ಕಷ್ಟವನ್ನು ವ್ಯಕ್ತಪಡಿಸೋದಿದೆ. ಆವಾಗ ನಾವು ಹೇಳಿದೆವು, ಇದನ್ನು ನೀವು ರಾಜ್ಯಾಧ್ಯಕ್ಷರಿಗೆ ತಿಳಿಸಿ, ಇಲಾಖೆಗೆ ತಿಳಿಸಿ, ಮುಂದಿನ ವರ್ಷದಿಂದ ಏನು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಮಾತ್ರ ಈ ಪೊಲೀಸ್ ಇಲಾಖೆಗೆ ಯಾವ ರೀತಿ ಕೊಡ್ತಾರೋ ಅದೇ ರೀತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕೂಡ ಒಂದು ಕ್ರೀಡಾಕೂಟವನ್ನು ಈಗಾಗಲೇ ಹಮ್ಮಿಕೊಂಡಿದೆ. 50 ಲಕ್ಷ ರೂಪಾಯಿ ಅನುದಾನ ಬಂದಿದೆ. ಸುಮಾರು 73,000 ರೂಪಾಯಿ ಎಲ್ಲ ಜಿಲ್ಲೆಗಳಿಗೆ 73,000ದಂತೆ ಈಗಾಗಲೇ ಅನುದಾನ ಬಂದಿದೆ. ಆದರೂ ಕೂಡ ಸರ್ಕಾರಿ ನೌಕರಿ ಸಣ್ಣ ಗೊಂದಲ ಒಂದು ಆಗಿದೆ. ಏನಾಗಲಿ, ಅದಕ್ಕೆ ಎಲ್ಲ ಇಲಾಖೆ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದೆ. ಈಗಾಗಲೇ ಅದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರವನ್ನು ಬರೆದಾಗಿದೆ. ಹಾಗಾಗಿ ಖಂಡಿತ ಮುಂದಿನ ದಿನಗಳಲ್ಲಿ ಈ ಸರ್ಕಾರಿ ನೌಕರಿ ಕ್ರೀಡಾಕೂಟದಲ್ಲಿ ಕೇವಲ ಸ್ವಲ್ಪ ಮಂದಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಮಾತ್ರ ಅವಕಾಶ ಸಿಗ್ತದೆ. ಆದರೆ ಎಲ್ಲ ಇವತ್ತು ಕನ್ನಡ ಮಾಧ್ಯಮ ಆಗಲಿ, ಇಂಗ್ಲಿಷ್ ಮಾಧ್ಯಮ ಆಗಲಿ ಎಲ್ಲವೂ ಕೂಡ ಆ ಮಕ್ಕಳನ್ನ ಒಂದು ಒಳ್ಳೆಯ ರೀತಿಯಲ್ಲಿ ತಯಾರುಗೊಳಿಸಲಿಕ್ಕೆ ಇರುವಂಥ ದೈಹಿಕ ಶಿಕ್ಷಣ ಶಿಕ್ಷಕರು, ಪ್ರತಿಯೊಂದು ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮೆಲ್ಲರಿಗೂ ಒಂದೇ. ಅದರಲ್ಲಿ ಸರ್ಕಾರಿ ಬೇರೆ, ಅನುದಾನಿತ ಬೇರೆ, ಅನುದಾನ ರಹಿತ ಬೇಡ ಅಂತ ಹೇಳುವಂಥದ್ದು ಈ ದ್ವಂದ್ವ ರೀತಿ ಬೇರೆ ಇಲಾಖೆಯಲ್ಲಿ ಆಗ್ತದೆ, ನಮ್ಮಲ್ಲಿ ಆಗಲ್ಲ. ಯಾಕಂದ್ರೆ ನಾವು ಉತ್ತಮ ಪ್ರಜೆಗಳನ್ನಾಗಿ ಮಕ್ಕಳನ್ನ ಮುಂದಿನ ಜನಾಂಗಕ್ಕೆ ಕೊಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ನೆಲೆಯಲ್ಲಿ ಪ್ರತಿಯೊಬ್ಬ ದೈಹಿಕ ಶಿಕ್ಷಣ ಶಿಕ್ಷಕರು 100% ಎಫರ್ಟ್ ಹಾಕಿ ಆ ಮಕ್ಕಳನ್ನ ತಾಲೂಕಿಂದ ಹಿಡಿದು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕಳಿಸುವಂತಹ, ಅಟ್ಲೀಸ್ಟ್ ಅದು ಅಲ್ಲದಿದ್ರೂ ಕೂಡ ಉತ್ತಮ ದೈಹಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡಿ ಆ ಮಕ್ಕಳು ಉತ್ತಮ ವ್ಯಕ್ತಿತ್ವವನ್ನು ರೂಪುಗೊಳಿಸಲಿಕ್ಕೆ ದೈಹಿಕ ಶಿಕ್ಷಣ ಶಿಕ್ಷಕರು ಖಂಡಿತ ನಾವು ಪ್ರಯತ್ನ ಪಡಬೇಕಾಗ್ತದೆ. ಹಾಗಾಗಿ ಇಂಥ ಒಂದು ಕ್ರೀಡಾಕೂಟ ಅದಕ್ಕೆ ಉತ್ತಮ ಒಂದು ಮಾರ್ಗದರ್ಶನವನ್ನು ನೀಡ್ತದೆ, ಅದಕ್ಕೆ ಒಳ್ಳೆಯ ಪ್ರತಿಫಲವನ್ನು ಕೂಡ ನೀಡ್ತದೆ ಎನ್ನುವ ದೃಷ್ಟಿಯಲ್ಲಿ, ಹಿತದೃಷ್ಟಿಯಲ್ಲಿ ಇವತ್ತು ಸರ್ಕಾರ ಏನು ಮಾಡಿದೆ, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಮಾತ್ರ ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದೆ. ಹಾಗಾಗಿ ಮುಖ್ಯವಾಗಿ ನಮ್ಮ ಸಚಿವರುಗಳಿಗೆ ಹಾಗೂ ನಮ್ಮ ವಿಶೇಷವಾಗಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಈ ಒಂದು ಕ್ರೀಡಾಕೂಟದಲ್ಲಿ ತುಂಬಾ ಈಗಾಗಲೇ 300 ಮಂದಿ ಹೆಸರನ್ನ ನೋಂದಾಯಿಸಿಕೊಂಡಿದ್ದೀರಿ. ಬೇರೆ ಬೇರೆ ವಿಭಾಗಗಳಲ್ಲಿ ಭಾಗವಹಿಸ್ತಾ ಇದ್ದೇವೆ. ಬಹಳ ಖುಷಿಯ ವಿಚಾರ ಏನಂತಂದ್ರೆ, ಮಾನ್ಯ ಲಿಲ್ಲಿ ಪಾಯಸ್ ಅವರ ಒಂದು ಉತ್ತಮ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ ಕೂಡ ಈ ಜಿಲ್ಲೆಯಲ್ಲಿ ಸಿಕ್ಕಿದ್ದು ನಮ್ಮೆಲ್ಲರ ಗೌರವ, ನಮಗೆಲ್ಲರಿಗೂ ಬಹಳ ಒಂದು ಸೌಭಾಗ್ಯದ ಸುದಿನ. ಅದು ಕೂಡ ಏಪ್ರಿಲ್ ತಿಂಗಳಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ನಡೆಸಲಿಕ್ಕಿದ್ದೇವೆ ರಾಜ್ಯ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟವನ್ನು. ಈ ಎಲ್ಲ ವಿಚಾರ ನಿಮಗೆ ತಿಳಿಸ್ಕೊಡುತ್ತಾ, ಈಗ ಇದೆಲ್ಲ ಖುಷಿಯ ವಿಚಾರ ಒಂದು ಕಡೆ ಆದರೆ ಬಹಳ ಬೇಸರದ ವಿಚಾರವನ್ನು ಕೂಡ ಈ ವೇದಿಕೆಯಲ್ಲಿ ನಾವು ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ, ಇವತ್ತು ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕ ಯಾವ ರೀತಿಯಲ್ಲಿ ದುಡಿತಾ ಇದ್ದಾನೆ ಅಂತಂದ್ರೆ, ಒಂದು ಶಾಲೆಯಲ್ಲಿ ಮುಚ್ಚುವಂತ ಶಾಲೆಗಳು ನಿಮಗೆಲ್ಲ ಗೊತ್ತಿದೆ. ಇವತ್ತು ಅನುದಾನಿತ ಶಾಲೆ ಅರ್ಧದಷ್ಟು ಮುಚ್ಚಿ ಹೋಗಿದೆ, ಅಲ್ಲಿ ಮಕ್ಕಳ ಕೊರತೆ ಇದೆ. ಈಗಾಗಲೇ ಮತ್ತೊಂದು ಮೊನ್ನೆ ವಿಧಾನಸಭೆಯಲ್ಲಿ ತುಂಬಾ ಚರ್ಚೆ ಆಯಿತು. 25 ಮಕ್ಕಳು ಇದ್ರೆ ಆ ಶಾಲೆಯನ್ನ ಮತ್ತೊಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾಡಿ ಅಲ್ಲಿಗೆ ಒಟ್ಟು ಸೇರಿಸಿ ಆ ಶಾಲೆಗಳನ್ನ, ಕೆಲವು ಶಾಲೆಯನ್ನು ಮುಚ್ಚುವಂತಹ ಸ್ಥಿತಿಗಳನ್ನು ನಾವು ಈಗಾಗಲೇ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ನಾವು ನೋಡಿದ್ದೇವೆ. ನಾವು ಇಲ್ಲಿ ತಿಳಿಯಪಡಿಸುವಂಥದ್ದು ಏನು ಅಂತಂದ್ರೆ, ಒಬ್ಬ ದೈಹಿಕ ಶಿಕ್ಷಕ ಮಕ್ಕಳನ್ನ ಶಾಲೆಗೆ ಕರೆತರುವಂಥದ್ದು, ಪಠ್ಯ ಕೂಡ ಅದೆಷ್ಟೋ ಶಾಲೆಗಳು, ನಾನು ಕೂಡ ಇವತ್ತು ಕನ್ನಡ ಪಾಠವನ್ನು ಮಾಡ್ತೇನೆ. ಬಾಲಕೃಷ್ಣ ಎನ್ನುವಂಥವ್ರು ಕಿಟಲ್ ಶಾಲೆಯಲ್ಲಿ ಸುಮಾರು 10 ವರ್ಷಗಳ ಕಾಲ ಇಂಗ್ಲಿಷನ್ನ ಮಾಡಿ 100% ರಿಸಲ್ಟ್ ಅನ್ನ ಆ ಶಾಲೆಗೆ ತಂದಿದ್ದಾರೆ. ಪ್ಲಸ್ ತುಂಬಾ ಮಂದಿ, ಇವತ್ತು ಸುದೀಪ್ ಬಜ್ಜಾಳ್ ಅಂತೇಳಿ, ಸುದೀಪ್ ಕುಮಾರ್ ಸಮಾಜ ಪಾಠ ಮಾಡ್ತಾರೆ, 100% ರಿಸಲ್ಟ್. ಅದನ್ನು ಕೂಡ ಉಪನಿರ್ದೇಶಕರು ಅವರ ಸಭೆಯಲ್ಲಿ ಹೇಳಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಈ ಒಂದು ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ದೈಹಿಕ ಶಿಕ್ಷಕರಿಗೆ ಉತ್ತಮವಾದಂಥ BEd ಅಲ್ಲಿ ಬರ್ತದೆ, BPEd ಅಲ್ಲಿ ಬರ್ತದೆ, MEd ಅಲ್ಲಿ ಬರ್ತದೆ, MPEd ಅಲ್ಲಿ ಬರ್ತದೆ, NAS ಬರ್ತದೆ. ಎಲ್ಲವೂ ಕೂಡ ಆರ್ಗನೈಸೇಷನ್ ಸಂಬಂಧಪಟ್ಟ ಹಾಗೆ ಒಂದು ಸಬ್ಜೆಕ್ಟೇ ಇದೆ. ಇದು ನಮಗೆಲ್ಲರಿಗೂ ಗೊತ್ತಿದೆ, ಅದು ಎಲ್ಲ ಮಾನ್ಯ ಸಚಿವರಿಗೆ ಗೊತ್ತಿದೆ. ಹಾಗಾಗಿ ಇವತ್ತು BAಗೆ ಬದಲಾಗಿ BEd, BPEdಗೆ ಬದಲಾಗಿ BEd, MPEdಗೆ ಬದಲಾಗಿ ಅಲ್ಲಿ MA ಮಾಡ್ತಾರೆ, MS ಕೂಡ ನಮ್ಮಲ್ಲಿ ಮಾಡ್ತಾರೆ, NS ಮಾಡಿದವರು ಇದ್ದಾರೆ, PhD ಮಾಡಿದವರು ಇದ್ದಾರೆ. ಆದರೂ ಕೂಡ ನಮಗೆ ಮುಖ್ಯೋಪಾಧ್ಯಾಯರ ಸವಲತ್ತನ್ನು ಕೊಡ್ಲಿಕ್ಕೆ ಆಗುವಾಗ ಒಂದು ಪ್ರಶ್ನೆ, ಚುಕ್ಕಿ ಪ್ರಶ್ನೆ ಇಟ್ಟಾಗ ಮಾನ್ಯ ಸಚಿವರು ಒಂದು ಮಾತನಾಡಿದ ರೀತಿ ನೋಡುವಾಗ ನಮಗೆಲ್ಲ ಅವತ್ತು ಕೂಗಿಲಿಕ್ಕೆ ಬಂದಿದೆ. ಎಲ್ಲ ಸಮಸ್ತ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಬಹಳ ಬೇಸರವನ್ನು ತಂದು ಕೊಟ್ಟಿದೆ. ಯಾಕೆಪ್ಪ ಅಂತಂದ್ರೆ, ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಒಂದು ಸಮಾನ ಶಿಕ್ಷಣ ಆಗಿ, ಸಮಾನತೆ ಅಂತ ಹೇಳ್ತೇವೆ, ಅದನ್ನು ಮುಖ್ಯೋಪಾಧ್ಯಾಯರಿಗೆ ಸಿಗುವಂತ ಸವಲತ್ತುಗಳನ್ನು ನೀಡಲಿಕ್ಕೆ ಆಗುವಾಗ ನಮಗೆ ಆಗುದಿಲ್ಲ. ಅವರಿಗೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಂಬಂಧಪಟ್ಟಂತ ಒಂದು ವಿದ್ಯಾಭ್ಯಾಸ ಕೊರತೆ ಅಂತ ಹೇಳ್ತಾರೆ. ನೋಡಿ, ಅದೇ ನಿಯಮ 62 ಹೇಳ್ತದೆ, ಸಮಾನ ವೇತನ, ಸಮಾನ ಉದ್ಯೋಗ, ಸಮಾನ ವೇತನ ಮತ್ತು ಸಮಾನ ಉದ್ಯೋಗ ಇದ್ರೆ ಅವನಿಗೆ ಸರಿಯಾಗಿ ಮುಂಬಡ್ತಿ ನೀಡಲೇಬೇಕು ಅಂತೇಳಿ ನಿಯಮ 62 ಹೇಳ್ತದೆ. ನೋಡಿ, ಈ ನಿಯಮಗಳು ಪರ್ಫೆಕ್ಟ್ ಆಗಿದೆ. ಆದರೆ ಈ ಅಧಿಕಾರಿಗಳು ಸ್ವಲ್ಪ ವಿಳಂಬ ಮಾಡಿ 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 ಈ ವೈದ್ಯನಂತ ಶಿಫಾರಸು ಆಗಿರ್ಬೋದು, ನಮ್ಮ ಈಗಾಗಲೇ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಮುಖ್ಯೋಪಾಧ್ಯಾಯರಿಗೆ ನೀಡುವಂಥ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಅಂತೇಳಿ ಕ್ಯಾಬಿನೆಟಲ್ಲಿ ಕೂಡ ಅನುಮೋದನೆ ಆಗಿದೆ. ಆದರೂ ಕೂಡ ಸುಮಾರು 18 ವರ್ಷಗಳಿಂದ ಕಾದು ಸುಸ್ತಾಗಿ ಸಭೆಗಳು ಆಗ್ತವೆ. ನಾಳೆ ಆದೇಶ ಮಾಡಿ ಅಂತ ಹೇಳ್ತಾರೆ. ನಾಳೆ ಆದೇಶ ಆಗುವಾಗ ಆಯುಕ್ತರು ಬದಲಾವಣೆ ಆಗ್ತಾರೆ.
ಮತ್ತೊಂದು ಆದೇಶ ಸಭೆ ಆಗ್ತದೆ, ಮತ್ತೊಂದು ಆದೇಶ ಮಾಡಬೇಕು ಅಂತೇಳಿ ಆಗ್ತದೆ. ಮಾನ್ಯ ಯು ಟಿ ಖಾದರ್ ಅವರನ್ನ ಈ ಸಂದರ್ಭದಲ್ಲಿ ಬಹಳ ಖುಷಿ ಪಡಬೇಕು, ನೀವೆಲ್ಲರೂ ಹೃದಯದಲ್ಲಿ ಇಟ್ಕೊಳ್ಬೇಕಾಗ್ತದೆ ಈ ವಿಚಾರವನ್ನ. ಮಾನ್ಯ ಬಸವರಾಜ ಹೊರಟ್ಟಿ ಅವರ ಸಭಾಧ್ಯಕ್ಷತೆಯಲ್ಲಿ ಮಾನ್ಯ ಯು ಟಿ ಖಾದರ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಯಿತು. ಅವತ್ತು ಎಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಶಿಕ್ಷಣ ಸಚಿವರಾಗಿರ್ಬೋದು, ಎಲ್ಲರೂ ಕೂಡ ವೇದಿಕೆಯಲ್ಲಿದ್ದರು. ಆ ಸಭೆಯಲ್ಲಿ ಸುಮಾರು 3 ಗಂಟೆಗಳ ಕಾಲ ಆದಂಥ ಚರ್ಚೆಯಲ್ಲಿ ಲಾಸ್ಟಿಗೆ ಒಂದು ಮಾಡಿದ್ರು, ಪರಿಶೀಲನೆ ಮಾಡಿ ಎಲ್ಲ ಒಂದು ನಿರ್ಣಯ ಮಾಡಿದ್ರು, ಇದನ್ನು ಆದೇಶ ಮಾಡಬೇಕು. ಆದೇಶಕ್ಕಿಂತ ಮುಂಚೆ 15 ದಿನಗಳಲ್ಲಿ ಒಂದು ಸಭೆ ಮಾಡಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಸಹ ಶಿಕ್ಷಕರನ್ನು ಘೋಷಣೆ ಮಾಡಿಬಿಡಿ, ಏನಾಗ್ತದೆ ನೋಡುವ. ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಅಲ್ಪಸಂಖ್ಯಾತರು ಅಂತ ಹೇಳಿದ್ರು ಯು ಟಿ ಖಾದರ್ ಅವರು. ಯಾಕೆ ಹೇಳಿದ್ರು ಅಂತಂದ್ರೆ, ಬೇರೆ ಶಿಕ್ಷಕರು ತುಂಬಾ ಸಂಖ್ಯೆಯಲ್ಲಿ ಇರ್ತಾರೆ, ಅವರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ, ಅವರಿಗೆ ಸರ್ಕಾರ ಯಾವಾಗಲೂ ಒಳ್ಳೆಯ ರೀತಿಯಲ್ಲಿ ಬೇಡಿಕೆಗಳನ್ನ ಕೊಡಬೇಕು. ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಇಲ್ಲದ ಫೀಲ್ಡೇ ಇಲ್ಲ, ಯಾವುದೇ ಕೆಲಸ ಕೊಡಿ. ಇವತ್ತು ಪ್ರತಿಭಾ ಕಾರಂಜಿಯಲ್ಲಿ ಉತ್ತಮ ನಾಟಕ ಮಾಡಬೇಕು ಅಂದ್ರೆ ಚಿನ್ನಪ್ಪರನ್ನು ನೋಡಿ ಕಲಿಬೇಕು. ಆ ಚಿನ್ನಪ್ಪರು ಕೊಟ್ಟಂತಹ ತರಬೇತಿಯಲ್ಲಿ ಮಕ್ಕಳು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ. ರಾಜೀವ್ ನಾಯಕ್ ಅಂತ ತಗೊಳ್ಳಿ, ಯಾವ ಫೀಲ್ಡ್ ಬೇಕಾದ್ರೆ ತಗೊಳ್ಳಿ. ಇವತ್ತು ಡ್ಯಾನ್ಸ್ ಅಲ್ಲಿ ನೋಡಿ ಉತ್ತಮ ತರಬೇತಿದಾರರು ದೈಹಿಕ ಶಿಕ್ಷಕರು ಇದ್ದಾರೆ. ಒಂದು ಶಾಲೆ ನಡೆಸಬೇಕು ಅಂತಂದ್ರೆ ಫಸ್ಟ್ ಬಂದು ಯಾರಾದ್ರೂ ಸಮಾಜವರು, ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಂದು ಒಂದು ಶಾಲೆಯಲ್ಲಿ ಕಲ್ತಾನೆ ದೈಹಿಕ ಶಿಕ್ಷಕರು ಎಲ್ಲಿದ್ದಾರೆ ಅಂತ. ಯಾಕೆಂದ್ರೆ ನಾನು ಬೇರೆ ಶಿಕ್ಷಕರು ನಾನು ಖಂಡಿತ ದೂರ್ಲಿಕ್ಕೆ ಹೋಗಲ್ಲ, ಒಳ್ಳೆಯ ಮುಂದಾಳತ್ವವನ್ನು ವಹಿಸಿಕೊಂಡಂತ ಶಿಕ್ಷಕರು ಇದ್ದಾರೆ. ಎಲ್ಲ ಸಹ ಶಿಕ್ಷಕರು ಅತ್ಯುತ್ತಮ ಸಹೋದ್ಯೋಗಿ ಬಂಧುಗಳೇ. ಅವರು ಇವತ್ತು ನಮಗೆ ಕೆಡುಕನ್ನು ಬಯಸ್ತಾ ಇಲ್ಲ. ಆದ್ರೆ ಕೆಲವೊಂದು ವ್ಯಕ್ತಿಗಳು ಇದ್ದಾರೆ, ಅವರಿಗೆ ನಾವು ಯಾವಾಗಲೂ ಸರ್ಕಾರ ಹೇಳ್ತೇವೆ. ಮಾನ್ಯ ಯು ಟಿ ಖಾದರ್ ಕೂಡ ಅದನ್ನೇ ಹೇಳಿದ್ರು ಸಭೆಯಲ್ಲಿ, ನೋಡಪ್ಪ ನಿಮಗೆ ಏನು ಬೇಡಿಕೆ ಬೇಕು ಕೇಳಿ, ಇನ್ನೊಬ್ಬರಿಗೆ ಕೊಡಬಾರ್ದು ಅಂತೇಳಿ ಹೇಳುವಂಥದ್ದು ಎಷ್ಟು ನ್ಯಾಯ? ಹಾಗೆ ಮಾಡಬೇಡಿ. ನಿಮಗೆ ಏನು ಬೇಕು, ನಿಮಗೆ ಯಾವ್ದು ಅವಶ್ಯಕತೆ ಇದೆ ನಮ್ಮಲ್ಲಿ ಕೇಳಿ, ನಮ್ಮ ಸರ್ಕಾರ ಇದೆ, ನಮ್ಮ ಗೌರ್ಮೆಂಟ್ ಇದೆ, ಖಂಡಿತ ನಿಮಗೆ ನೆರವೇರಿಸಿಕೊಡ್ತೇವೆ ಅಂತೇಳಿ. ಈಗ ಏನಾಗಿದೆ, ಇಲಾಖೆ ಅಧಿಕಾರಿಗಳಿಗೆ ಈ ಮುಂಬಡ್ತಿಯನ್ನ ಸುಮಾರು 25% ಮುಖ್ಯೋಪಾಧ್ಯಾಯರು KS ಮಾಡಿಕೊಂಡು ನೇರವಾಗಿ ಬರ್ತಾರೆ. ಅಲ್ಲಿ ಅಧಿಕಾರಿಗಳು ಸ್ವಲ್ಪ ಅಡ್ಡ ಬರ್ತಾರೆ. ಹೀಗಾಗಿ ಈ ಎಲ್ಲ ಸಮಸ್ಯೆಗಳಿಂದ ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಇಲ್ಲ. ಇವತ್ತು ನೀವು ಸೇವಾ ಬಡ್ತಿ ತಗೊಳ್ಳಿ, ಮಮತಾ ಗಟ್ಟಿ ಅವರು ಒಂದು 2 ನಿಮಿಷದಲ್ಲಿ ಮುಗಿಸ್ತೇನೆ. ಇವತ್ತು ಹಾಜರಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲ, ಬೇರೆ ಜಿಲ್ಲೆಗಳಲ್ಲಿ ನೋಡಿದ್ರೆ ಅವ ಪಾಪ 30 ವರ್ಷ ಸರ್ವಿಸ್ ಮಾಡಿರ್ತಾನೆ, BPEd ಮಾಡಿ NS ಮಾಡಿ MPEd ಮಾಡಿ ಎಲ್ಲ ಮಾಡಿ ಬಂದಿರ್ತಾನೆ. ಅವನನ್ನ ಆ ಹಾಜರಾತಿಯಲ್ಲಿ ಕೆಳಗೆ ಬರೆಯುವಂಥದ್ದು ಎಂತ ನ್ಯಾಯ ನೋಡಿ. ಅವ ಕೂಗಿಕೊಂಡು ಅವನ ಆತ್ಮ ನಿವೇದನೆಯನ್ನ ಎಲ್ಲಿ ವ್ಯಕ್ತಪಡಿಸಿದ್ರೆ ಅವನಿಗೆ ಬೆಲೆ ಇಲ್ಲ, ಅವ ಏನಿಲ್ಲ ಅಂತೇಳಿ ಅಂತ ಮಟ್ಟಿಗೆ ತುಳಿಯಲ್ಪಟ್ಟಂತಹ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕರು ಅಂತ ಮನಸ್ಥಿತಿಯಲ್ಲಿ ಕೆಲಸ ಮಾಡ್ತಾರೆ. ಆದ್ರೂ ನ್ಯಾಯಪೂರ್ವಕವಾಗಿ ಇವತ್ತು ನಿನ್ನೆ ಮಾನ್ಯ ಸಚಿವರು, ಶಿಕ್ಷಣ ಸಚಿವರು ಆ ರೀತಿ ಹೇಳಿದ್ರು ಕೂಡ ಪೇಪರ್ಲಿ ಎಲ್ಲ ಒಂಚೂರು ಬದಲಾವಣೆ ಆಯಿತು. ನೀವು ತಲೆಬಿಸಿ ಮಾಡಬೇಡಿ, ಮರುಪರಿಶೀಲನೆ ಮಾಡಲಾಗುವುದು ಅಂತೇಳಿ ಶಿಕ್ಷಣ ಸಚಿವರು ಹೇಳಿದ್ದಾರೆ ವಿನಃ ಸಹ ಶಿಕ್ಷಕರು ನಮ್ಮ ಮುಖ್ಯೋಪಾಧ್ಯಾಯರಿಗೆ ಕೊಡ್ಲಿಕ್ಕೆ ಆಗುದೇ ಇಲ್ಲ ಅಂತೇಳಿ ಹೇಳಿಲ್ಲ. ಆ ವಿಡಿಯೋವನ್ನು ಸರಿಯಾಗಿ ಗಮನಿಸಿ. ಪೇಪರ್ನವರು ಸ್ವಲ್ಪ ತಿರುಚಿ ಅದನ್ನ ನೀಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಆ ವಿಡಿಯೋದಲ್ಲಿ ಸರಿಯಾಗಿದೆ, ದಯವಿಟ್ಟು ಗಮನಿಸಿ. ಇದೇ ಶುಕ್ರವಾರ ಒಂದು ಸಭೆ ಇದೆ. ಆ ಶಿಕ್ಷಣ ಸಚಿವರಿಗೆ ಮತ್ತೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗದವರಿಗೆ ನ್ಯಾಯಯುತವಾದ ಬೇಡಿಕೆಯನ್ನು ಅಲ್ಲಿ ಕೂಡ ಮುಂದೆ ಇಡ್ತೇವೆ. ಖಂಡಿತ ನಮ್ಮ ಸಭಾಧ್ಯಕ್ಷರು ಆದೇಶನೆ ಮಾಡುವ ಅಂತೇಳಿ ಹೇಳಿದ್ದಾರೆ. ನಾವು ನ್ಯಾಯಾಲಯಕ್ಕಾದ್ರೂ ಹೋಗ್ತೇವೆ ಅಥವಾ ಏನು ಬೇಕಾದ್ರೂ ಒಂದು ಬೇಡಿಕೆಗೆ ಸಂಬಂಧಪಟ್ಟ ಸತ್ಯಾಗ್ರಹವಾದ್ರೂ ಮಾಡ್ತೇವೆ. ಏನಾದ್ರೂ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಿಗಬೇಕಾದಂಥ ಸವಲತ್ತುಗಳು ಖಂಡಿತ ಅವನಿಗೆ ಆತ್ಮತೃಪ್ತಿಯಲ್ಲಿ ದುಡಿಬೇಕು ಅಂತ ಹೇಳಿದ್ರೆ ಅವನಿಗೆ ಸಿಗುವಂತ ಸವಲತ್ತುಗಳು ಸಿಗಬೇಕು. ಇವತ್ತು ಅಟೆಂಡರಿಗೆ ಕೂಡ ಅವ BEd ಮಾಡಿದ್ರೆ ಅಧ್ಯಾಪಕನಾಗ್ತಾನೆ. ನೋಡಿ ಎಷ್ಟು ಕೆಲವು ಇದೆ, CPEd ಮಾಡಿ BPEd ಮಾಡಿ ಬರ್ತಾರೆ, ಅವರಿಗೆ ಸರಿಯಾಗಿ ಒಂದು ಮುಂಬಡ್ತಿ ಇಲ್ಲ, ಎಲ್ಲವೂ ವಿಳಂಬ. ಹಾಗಾಗಿ ಏನು ನಮ್ಮನ್ನ ದೈಹಿಕ ಶಿಕ್ಷಣ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಸಿಗ್ಬೇಕಾದ ಸೇವಾ ಬಡ್ತಿಗಳು ಮುಂಬಡ್ತಿಗಳು ಏನು ಸಿಗ್ತಿಲ್ಲವೋ, ಆದ್ರೂ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನನ್ನದೊಂದು ನಿವೇದನೆ ಹೇಳ್ತೇನೆ, ನಾವು ಪರ್ಫೆಕ್ಟ್ ಆಗಿ ನಮ್ಮ ಶಾಲೆಯಲ್ಲಿ ಅದೇನು ಪಾಠ ಮಾಡ್ತೇವೋ ಖಂಡಿತ ಮಾಡೋಣ. ಯಾಕಂದ್ರೆ ಮಕ್ಕಳ ಭವಿಷ್ಯವನ್ನು ರೂಪಿಸುವವರು ನಾವು. ಆ ಮಕ್ಕಳಿಗೆ ನೀಡುವಂಥ ದೈಹಿಕ ಚಟುವಟಿಕೆಗಳಾಗಿರ್ಬೋದು, ಆ ಪಂದ್ಯಾಟಗಳಿಗೆ ಸರಿಯಾದ ತರಬೇತಿ ಆಗಿರ್ಬೋದು, ಅದನ್ನ ನಾವು 100% ಎಫರ್ಟ್ನಿಂದ ಕೊಡೋಣ. ನಮಗೆ ದೇವರ ದಯೆ ಇರ್ತದೆ, ಆಶೀರ್ವಾದ ಇರ್ತದೆ. ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಇವತ್ತು ಏನು ಹೋರಾಟ ಮಾಡ್ತಾ ಇದೆಯೋ ಹಲವು ದಿನಗಳಿಂದ, ಖಂಡಿತ ಒಂದಲ್ಲ ಒಂದಿನ ಅದು ಈಡೇರ್ತದೆ. ಅದರಲ್ಲಿ ಮಾನ್ಯ ಚೌಡಪ್ಪರವರು ಹಗಲಿರುಳು ದುಡಿದು ಕೆಲಸ ಮಾಡ್ತಾ ಇದ್ದಾರೆ. ಅವರ ನಿವೇದನೆಯನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡು ನಮ್ಮೊಳಗೆ ಒಗ್ಗಟ್ಟಾಗಿ, ನಮ್ಮಲ್ಲಿ ಬೇರೆ ಬೇರೆ ಇದ್ರೂ ಕೂಡ ಅದೆಲ್ಲವನ್ನು ತೆಗೆದು ಹೊರಗೆ ಬಿಸಾಡಿ, ನಮ್ಮ ಬೇಡಿಕೆ ಅಂತ ಆಗುವಾಗ ಸುಮ್ಮನೆ ಯಾವುದೇ ಮೆಸೇಜ್ಗಳನ್ನ ಗುಂಪಲ್ಲಿ ಹರಡಿಸದೆ ನಾವು ಒಟ್ಟಾಗಿ ಇದ್ದುಕೊಂಡು ನಾವೆಲ್ಲರೂ ಒಂದೇ ಅಂತ ಹೇಳುವಂತ ಆ ಒಗ್ಗಟ್ಟಿನ ಮಂತ್ರವನ್ನು ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಿಕೊಳ್ತಾ, ವ್ಯಕ್ತಿಗತವಾಗಿ ರಕ್ತಗತವಾಗಿ ಪಾಲನೆ ಮಾಡಬೇಕು ಅಂತೇಳಿ ಎಲ್ಲ ನನ್ನ ವೃತ್ತಿ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ತಾ, ಇಲ್ಲಿ ಎಲ್ಲ ಅತಿಥಿ ವರಿಯರು ನಮ್ಮ ಪ್ರೀತಿ ಇಟ್ಟು ದೈಹಿಕ ಶಿಕ್ಷಣ ಶಿಕ್ಷಕರು ಅಂತ ಹೇಳಿದ್ರೆ ಅವರಿಗೆ ಬಹಳ ಪ್ರೀತಿ, ಆ ಹೆಮ್ಮೆ, ಆ ಒಂದು ದೃಷ್ಟಿಕೋನದಿಂದ ಇಲ್ಲಿಗೆ ಆಗಮಿಸಿದ ಎಲ್ಲ ಅತಿಥಿ ವರಿಯರಿಗೆ ನನ್ನ ಕೈಮುಗಿದು ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಪ್ರಸ್ತಾವನೆಯನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ಮನದಾಳದ ಮಾತುಗಳೊಂದಿಗೆ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೋವುಗಳನ್ನ, ನಾವೆಲ್ಲ ಅಹವಾಲುಗಳನ್ನ ಪ್ರಸ್ತಾವನೆಯಲ್ಲಿ ವ್ಯಕ್ತಪಡಿಸಿರುವಂತಹ ತ್ಯಾಗಂ ಹರೇಕಳ ಅವರಿಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಆತ್ಮೀಯ ಬಂಧುಗಳೇ, ಕರ್ನಾಟಕ ಸರ್ಕಾರದ ಈ ವರ್ಷದ
ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕ್ರೀಡಾಕೂಟ ಆಯೋಜನೆಯ ಈ ಒಂದು ಸಂದರ್ಭದಲ್ಲಿ ದೀಪ ಅರಳಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ವಿನಂತಿಸಿದ್ದೇನೆ. ಕರ್ನಾಟಕ तमसोमा ज्योतिर्गमय मृत्योर्मा अमृतंगमय ॐ शान्ति शान्ति ॐ शान्ति शान्ति ॐ शान्ति शान्ति. ನೆರವೇರಿಸುವ ನಮ್ಮೆಲ್ಲ ಅತಿಥಿಗಳಿಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಎಲ್ಲರಿಗೂ ಮೊದಲಾಗಿ ವಂದಿಸಿಕೊಂಡು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಹಾಗೆ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ನಡೀತಕ್ಕಂಥ ಅರ್ಥಪೂರ್ಣ ಕ್ರೀಡಾಕೂಟ ಸಮಾರಂಭದ ಕಾರ್ಯಕ್ರಮದ ಭಾಗವಹಿಸುವಂಥ ಎಲ್ಲ ದೈಹಿಕ ಶಿಕ್ಷಕರಿಗೆ ನಾನು ವಂದಿಸಿಕೊಂಡು ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೆ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಆತ್ಮೀಯರೂ ಆಗಿರ್ತಕ್ಕಂಥ ನಮ್ಮ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರೇ ಹಾಗೆ ನಮ್ಮ ಸಹಾಯಕ ನಿರ್ದೇಶಕರೇ ಆಗಿರ್ತಕ್ಕಂಥ ಪ್ರದೀಪ್ ಡಿ ಸೋಜಾರ್ ಅವರೇ ಹಾಗೆ ಉಪನಿರ್ದೇಶಕರಾಗಿರ್ತಕ್ಕಂಥ ಗೋವಿಂದ ಮಡಿವಾಳ್ರವರೇ, ನಮ್ಮ ದೈಹಿಕ ಶಿಕ್ಷಣ ಸಂಘದ ಉಪನ್ಯಾಸಕರಾಗಿರ್ತಕ್ಕಂಥ ಪ್ರೇಮಾ ಶೆಟ್ಟಿಯವರೇ, ಭುವನೇಶ್ ಅವರೇ, ಹರೀಶ್ ರೈಗಳೇ, ಶ್ರೀಧರ್ ಅವರೇ, ಹಾಗೆ ಈ ಕಾರ್ಯಕ್ರಮದನ್ನ ಎಲ್ಲರನ್ನ ಒಟ್ಟು ಸೇರಿಸಿ ಸಂಘಟನೆಗೊಳಿಸಿದಂಥ ನನ್ನ ಆತ್ಮೀಯ ಸ್ನೇಹಿತೆಯೂ ಆಗಿರ್ತಕ್ಕಂಥ ಲಿಲ್ಲಿ ಪಾಯಸ್ ಅವರೇ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ತ್ಯಾಗಂ ಹರೇಕಳ್ರವರೇ, ಎಲ್ಲ ವೇದಿಕೆಯಲ್ಲಿರುವ ತಾಲೂಕು ಮಟ್ಟದ ನಮ್ಮ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರುಗಳೇ, ಹಾಗೆ ಇವತ್ತಿನ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾನು ಶುಭಾಶಯಗಳನ್ನು ಸಲ್ಲಿಸಿಕೊಂಡು ಈ ವರ್ಷ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ವರ್ಷ ವಿಶೇಷವಾಗಿ ದೈಹಿಕ ಶಿಕ್ಷಕರಿಗೆ ಅಂತೇಳಿ ಕ್ರೀಡಾಕೂಟವನ್ನು ರಚಿಸಲಿಕ್ಕೆ ಅನುದಾನವನ್ನು ಕೊಟ್ಟು ಇಂಥ ಕಾರ್ಯಕ್ರಮವನ್ನು ರೂಪಿಸಿದ್ದಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಪ್ರಪ್ರಥಮವಾಗಿ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಇದ್ದರೆ ಖಂಡಿತವಾಗಿ ಕೂಡ ಆ ಶಿಕ್ಷಣ ಸಂಸ್ಥೆಯ ಮಕ್ಕಳು ಯಾವತ್ತೂ ಕೂಡ ಎಲ್ಲ ದೈಹಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ಇವತ್ತು ಉತ್ತಮ ರೀತಿಯ ಒಂದು ವಿದ್ಯಾರ್ಥಿಗಳಾಗಿ ಬೆಳೆಯಲಿಕ್ಕೆ ಅವರಿಗೆ ನಮ್ಮ ಶಿಕ್ಷಕರಿಂದ ಸಾಧ್ಯ ಆಗ್ತದೆ. ಅವರನ್ನು ಒಂದು ಪರಿಪೂರ್ಣ ರೀತಿಯಲ್ಲಿ, ಅತ್ಯುತ್ತಮ ರೀತಿಯಲ್ಲಿ ಒಂದು ಕ್ರೀಡಾಪಟುವಾಗಿ ಮಾಡುವವರು ನಮ್ಮ ದೈಹಿಕ ಶಿಕ್ಷಕರು. ಹಾಗಾಗಿ ಒಂದು ಶಾಲೆಯಲ್ಲಿ ದೈಹಿಕ ಶಿಕ್ಷಕರ ಪಾತ್ರ ಬಹಳಷ್ಟಿದೆ ಎನ್ನುವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ಹಾಗಾಗಿ ತಾವು ನಡೀತಕ್ಕಂಥ ಈ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ತಾವೆಲ್ಲರೂ ಏನು ಭಾಗವಹಿಸಿದ್ದೀರಿ, ಖಂಡಿತವಾಗಿ ಕೂಡ ನೀವು ಸ್ಫೂರ್ತಿಯಾಗಿದ್ದು ತಮ್ಮ ಶಾಲೆಯಲ್ಲಿರುವ ಆ ಮಕ್ಕಳಿಗೆ ಕೂಡ ಸ್ಫೂರ್ತಿಯಾಗಿದ್ದುಕೊಂಡು ಅವರನ್ನು ಕೂಡ ಒಂದು ಪ್ರತಿಭಾ ಕಾರಂಜಿಯನ್ನಾಗಿ, ಪ್ರತಿಭಾವಂತರನ್ನಾಗಿ ಮಾಡುವುದೇ ತಮ್ಮೆಲ್ಲರ ಮುಖ್ಯ ಉದ್ದೇಶವೂ ಕೂಡ ಆಗಿರ್ತದೆ ಎನ್ನುವಂತಹ ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ
ಬಂದಿರತಕ್ಕಂಥ ಎಲ್ಲ ಗಣ್ಯರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ್ದೇವೆ. ಮುಂದಕ್ಕೂ ಕೂಡ ಈ ಕ್ರೀಡಾಕೂಟ ಶುಭವಾಗಿ ಬೆಳೆಯಲಿ. ನಮ್ಮ ಲಿಲ್ಲಿ ಪಾಯಸ್ರವರು ಹಾಗೆ ನಮ್ಮ ತ್ಯಾಗಂ ಹರೇಕಲ್ರವರು ಇಬ್ಬರು ಕೂಡ ಎಲ್ಲ ವಿಚಾರಗಳನ್ನು ಇವತ್ತು ಹೇಳಿದರು. ಯಾವ ರೀತಿಯಲ್ಲಿ ಇವತ್ತು ದೈಹಿಕ ಶಿಕ್ಷಕರ ಸಂಘದ ವಿಷಯವನ್ನ ಹೇಳಿದ್ರು. ಖಂಡಿತವಾಗಿ ಕೂಡ ನಮ್ಮ ಮಾನ್ಯ ಮಂತ್ರಿಗಳು ನಮ್ಮ ಜಿಲ್ಲೆಗೆ ಬರುವಾಗ ಖಂಡಿತವಾಗಿ ಕೂಡ ನಿಮ್ಮ ಪರವಾಗಿ ನಾವು ಮತ್ತೆ ಶಾಲಿನವರು ಇಬ್ರು ಸೇರಿಕೊಂಡು ಜೊತೆಯಾಗಿ ನಿಮ್ಮ ಪರವಾಗಿ ಮಾನ್ಯ ಮಂತ್ರಿಗಳ ಜೊತೆ ಮಾತಾಡ್ತೇವೆ ಎನ್ನುವಂಥ ಮಾತುಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿಕೊಂಡು ನಾವೆಲ್ಲರೂ ಅತ್ಯುತ್ತಮ ರೀತಿಯಲ್ಲಿ ಒಗ್ಗಟ್ಟಾಗಿ ಕೆಲಸ ನಿರ್ವಹಿಸನ್ನು ಮಾಡಿದ್ರೆ ಖಂಡಿತವಾಗಿ ಕೂಡ ಅದರಲ್ಲಿ ಒಂದು ಸಂತೋಷ ಇದೆ. ಎಲ್ಲರೂ ಜೊತೆಯಾಗಿ ಕೂಡಿಸಿದಾಗ 5 ಬೆರಳು ಸೇರಿ ಒಂದು ಮುಷ್ಟು ಎಂದ ಹಾಗೆ ಎಲ್ಲವಲ್ಲಿ ಕೂಡ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಖಂಡಿತವಾಗಿ ಕೂಡ ಅದಕ್ಕೆ ದೇವರ ಆಶೀರ್ವಾದವೂ ಕೂಡ ಇದೆ ಎನ್ನುವಂತಹ ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿ ತಮ್ಗೆಲ್ಲರಿಗೂ ಕೂಡ ವಂದಿಸಿ ಅವಕಾಶಕ್ಕಾಗಿ ವಂದಿಸಿಕೊಂಡು ನನ್ನ ಮಾತನ್ನ ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಶುಭ ಹಾರೈಸಿರುವಂತಹ ಮಮತಾ DS ಗಟ್ಟಿ ಮೇಡಮ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಈ ದಿವಸದ ಕಾರ್ಯಕ್ರಮ ಕ್ರೀಡಾ ಜ್ಯೋತಿಯ ಆಗಮನ. ಕ್ರೀಡಾ ಜ್ಯೋತಿಯನ್ನ ಹೊತ್ತು ತರಲಿಕ್ಕಿದ್ದಾರೆ ಸೌಮ್ಯ ಮಂಗಳೂರು ಉತ್ತರ, ಸೀತಾ ಮಳಲಿ ಮಂಗಳೂರು ದಕ್ಷಿಣ, ವೆಂಕಟೇಶ್ ಭಟ್ ಬೆಳ್ತಂಗಡಿ, ಕುಶಾಲಪ್ಪ ಪುತ್ತೂರು, ಪುಷ್ಪಾವತಿ ಸುಳ್ಯ, ಮೋಹನ್ ಮೂಡಬಿದ್ರೆ ಹಾಗೂ ರೀಟಾ ವೇಗಸ್ ಬಂಟ್ವಾಳ ನಾವೆಲ್ಲ ಪ್ರತಿಭೆಗಳು ಈ ಒಂದು ಕ್ರೀಡಾ ಜ್ಯೋತಿಯನ್ನ ವೇದಿಕೆ ತರಬೇಕಂತ ವಿನಂತಿಸಿದ್ದೇವೆ. ಈ ಕ್ರೀಡಾ ಜ್ಯೋತಿಯನ್ನ ಸ್ವೀಕಾರ ಮಾಡಲಿಕ್ಕಿದ್ದಾರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕರು ಶ್ರೀ ಪ್ರದೀಪ್ ಡಿಸೋಜ್ ಅವರು ಹಾಗೆ ಎಲ್ಲ ಅತಿಥಿಗಳು ಈ ಒಂದು ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿಕೊಂಡು ನಮ್ಮ ಕ್ರೀಡೆಗೆ ಅಧಿಕೃತ ಚಾಲನೆ ನೀಡಬೇಕಂತ ವಿನಂತಿಸಿದ್ದೇನೆ. ಈಗ ಕ್ರೀಡಾ ಜ್ಯೋತಿಯ ಆಗಮನ. ಹಾಗಾಗಿ ತಾವು ದಯವಿಟ್ಟು ಮಧ್ಯಭಾಗದಿಂದ ಸೀದಾ ವೇದಿಕೆ ಹತ್ರ ಬರಬೇಕು. ದಯವಿಟ್ಟು ಇಲ್ಲಿ ಗಮನಿಸಬೇಕು. ಪುಷ್ಪಕ ಮಧ್ಯಭಾಗದಿಂದ ಸೀದಾ ವೇದಿಕೆ ಹತ್ರ ಮಂಗಳೂರು ಉತ್ತರದ ರಾಜ್ಯ ರಾಷ್ಟ್ರ ಮಟ್ಟವನ್ನು ಪ್ರದರ್ಶಿಸಿರುವಂತಹ ಪ್ರತಿಭೆಯವರು ಎಲ್ಲರೂ ಕೂಡ ನಾವೆಲ್ಲರೂ ಪ್ರತಿನಿಧಿಗಳು ಬಹುಶಃ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ತಾವು ಹೋಗಿದ್ದಾರೆ. ಮಕ್ಕಳನ್ನು ಕೂಡ ವೆಂಕಟೇಶ್ ಭಟ್ ಅವರು ನಾವೆಲ್ಲ ನೋಡ್ತಾ ಇರುವಂತ ವೆಂಕಟೇಶ್ ಭಟ್ ಅತ್ಯುತ್ತಮವಾದಂಥ ವಾಲಿಬಾಲ್ ಆಟಗಾರ. ನಾವೆಲ್ಲ ಅವರ ಆಟವನ್ನು ನೋಡಿಕೊಂಡು ಬೆಳೆದವರು. SDM ಕಾಲೇಜಿನಲ್ಲಿ ಒಬ್ಬ ಅತ್ಯುತ್ತಮವಾಗಿ ವಾಲಿಬಾಲ್ ಆಟವನ್ನು ರಾಷ್ಟ್ರ ಮಟ್ಟವನ್ನು ಪ್ರದರ್ಶಿಸಿರುವಂಥ ಒಬ್ಬ ಪ್ರತಿಭೆ. ಬೆಳ್ತಂಗಡಿ ತಾಲೂಕಿನ ಗುರುವಾಣಿಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಸ್ತುತ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನೇನು ಈ ವರ್ಷದಲ್ಲಿ ನಿವೃತ್ತಿ ಹೊಂದಲಿಕ್ಕಿರುವವರು ರೀಟಾ ವೇಗಸ್ ಬಂಟ್ವಾಳ ಅವರು ಜೋರಾದ ಚಪ್ಪಾಳೆ ಬರಬೇಕು. ಈ ವರ್ಷ ಪ್ರಪ್ರಥಮ ಬಾರಿಗೆ ನಮ್ಮ ಈ ಒಂದು ಸರ್ಕಾರದ ಅನುದಾನದಲ್ಲಿ ನಡೆಯುವಂಥ ಈ ಒಂದು ಕ್ರೀಡಾಕೂಟವನ್ನು ರೀಟಾ ವೇಗಸ್ ಮೇಡಮ್ ಅವರು ವೇದಿಕೆ ಹತ್ರ ಹೊತ್ತು ತರ್ತಿದ್ದಾರೆ. ಅವರು ಕ್ರೀಡಾ ಜ್ಯೋತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಕ್ರೀಡಾ ಜ್ಯೋತಿಯರನ್ನು ಆಕಾಶ ಎತ್ತರಕ್ಕೆ ತೋರಿಸುವ ಮೂಲಕ ಈ ಒಂದು ಕ್ರೀಡಾಕೂಟಕ್ಕೆ ಅಧಿಕೃತವಾದ ಚಾಲನೆಯನ್ನು ನೀಡ್ತಿದ್ದಾರೆ. ಕ್ರೀಡೆ ನಮ್ಮೆಲ್ಲರ ಬಾಳನ್ನು ಬೆಳಗಿದೆ. ನಾವೆಲ್ಲರೂ ಕೂಡ ಕ್ರೀಡೆ ಹೆಸರಿನಲ್ಲಿ ಮಕ್ಕಳನ್ನ ಕ್ರೀಡಾ ಪ್ರತಿಭೆಗಳನ್ನ ಹೊರ ಹೊಮ್ಮುವ ಮೂಲಕ ಆ ಮಕ್ಕಳನ್ನ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಪರಿಚಯಿಸಿದವರು. ಪ್ರಸ್ತುತ ಈಗ ನಾವು ಕೂಡ ಮಕ್ಕಳಂತೆ ಕ್ರೀಡೆಯಲ್ಲಿ ಆಟ ಆಡುವ ಮೂಲಕ ನಾವು ಕೂಡ ಸಮರ್ಥರು ಎನ್ನುವುದನ್ನ ನಿರೂಪಿಸಬೇಕಾಗಿದೆ. ಈ ಒಂದು ಕ್ರೀಡಾ ಜ್ಯೋತಿಯ ಯಜ್ಞಷ್ಟಿಕೆಯನ್ನ ಉರಿಸುವ ಮೂಲಕ ಈ ದಿವಸದ ಕ್ರೀಡಾಕೂಟವನ್ನು ಅಧಿಕೃತವಾಗಿ ನಾವು ಉದ್ಘಾಟನೆ ಮಾಡ್ತಿದ್ದೇವೆ. ಕ್ರೀಡಾ ಜ್ಯೋತಿಯನ್ನು ಹೊತ್ತಂತ ಎಲ್ಲ ನಮ್ಮ ದೈಹಿಕ ಶಿಕ್ಷಕ ಬಂಧುಗಳು ತಮಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಕೊಂಕಣಿ ಅಕಾಡೆಮಿಯ ರಾಜ್ಯ ಸದಸ್ಯರು ಮೊನ್ನೆ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಕೂಡ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ತಾವು ನೀಡಿದ್ರಿ ಸರ್. ತಾವು ಈ ದಿವಸ ಧ್ವಜಾರೋಹಣವನ್ನು ನಿರ್ವಹಿಸಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದೀರಾ ಸರ್. ತಾವು ಎರಡು ಮಾತಾಡಬೇಕಂತ ತಮ್ಮಲ್ಲಿ ವಿನಂತಿಸಿದ್ದೇನೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಇದರ ವತಿಯಿಂದ ಹಮ್ಮಿಕೊಂಡಂತ ಎರಡಕರ ಕ್ರೀಡಾಕೂಟಕ್ಕೆ ಇಲ್ಲಿ ನೆರೆದಿರುವಂತಹ ಎಲ್ಲ ದೈಹಿಕ ಶಿಕ್ಷಕರಿಗೆ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಈ ಕ್ರೀಡಾಕೂಟವನ್ನ ಹಮ್ಮಿಕೊಳ್ಳಲು ಪ್ರಪ್ರಥಮವಾಗಿ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿದಂತಹ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಾಗೂ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದೈಹಿಕ ಶಿಕ್ಷಕರು ಒಂದು ಶಾಲೆಯಲ್ಲಿ ಎಲ್ಲ ಶಿಕ್ಷಕರ ಜೊತೆಗೆ
ನಾನು ಹೇಳುವುದಾದ್ರೆ, ಒಂದು ಎಲ್ಲ ಶಿಕ್ಷಕರು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸ್ತಾರಾದ್ರೆ ಆ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಇರುವುದರಿಂದ ಮಕ್ಕಳನ್ನು ಶಿಕ್ಷಣಕ್ಕೆ ಅನುವು ಮಾಡಿಕೊಡುವಂಥ ಸಮತೋಲನವನ್ನು ಕಾಪಾಡುವಂತಹ ದೈಹಿಕ ಬೆಳವಣಿಗೆಯನ್ನು ಬೆಳೆಸುವಲ್ಲಿ ದೈಹಿಕ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾದಂಥದ್ದು. ಅವರಿಗೆ ವಿದ್ಯಾಭ್ಯಾಸವನ್ನು ಕಲಿಸಲಿಕ್ಕೆ ಶಾಲೆಯಲ್ಲಿ ಇರಲಿಕ್ಕಿಲ್ಲ, ಆದರೆ ಅದಕ್ಕಿಂತ ಮಿಗಿಲಾಗಿ ಆ ಮಕ್ಕಳನ್ನ ಶಿಸ್ತಿನಿಂದ ಜೀವನವನ್ನ ಯಾವ ರೀತಿ ಸಾಗಿಸಬಹುದು ಅನ್ನೋದನ್ನ ಕ್ರೀಡೆಯ ಮುಖಾಂತರ ಆಗಲಿ, ವ್ಯಾಯಾಮದ ಮುಖಾಂತರ ಆಗಲಿ ಅವರ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುವವರು ದೈಹಿಕ ಶಿಕ್ಷಕರು ಅನ್ನೋದು ನನ್ನ ಭಾವನೆ. ಅದಕ್ಕಾಗಿ ನಾನು ಎಲ್ಲ ದೈಹಿಕ ಶಿಕ್ಷಕರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂದು ಈ ಕ್ರೀಡಾಕೂಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರೌಢ, ಪ್ರಾಥಮಿಕ ಹಾಗೂ ಪದವಿ ಪೂರ್ವ ದೈಹಿಕ ಶಿಕ್ಷಕರು ಭಾಗಿಯಾಗಿದ್ದೀರಾ. ಬಿಸಿಲಿನ ಬೇಗೆ ನಮಗೆ ಇಲ್ಲಿ ವೇದಿಕೆಯಲ್ಲಿ ಪೆಂಡಲ್ನ ಅಡಿಗೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇನ್ನು ಇಡೀ ದಿನ ನೀವು ಗ್ರೌಂಡಲ್ಲಿ ಕ್ರೀಡಾಕೂಟಗಳನ್ನು ನಡೆಸುವವರಿದ್ದೀರಾ. ಅದಕ್ಕಾಗಿ ನಾನು ಜಾಸ್ತಿ ಮಾತನಾಡದೆ ನಿಮಗೆಲ್ಲರಿಗೂ ಈಗಲೇ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾರು ಗೆಲುವನ್ನ ಸಾಧಿಸ್ತೀರಾ ಅವರಿಗೂ ಅಭಿನಂದನೆಗಳು. ಎಲ್ಲರ ಗೆದ್ದು ಇಲ್ಲಿಂದ ಟ್ರೋಫಿಗಳನ್ನ ತೆಗೆದುಕೊಂಡು ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಜನರು ಅದಕ್ಕೆ ಬಾಧ್ಯರಾಗಿರುತ್ತಾರೆ. ಆದ್ದರಿಂದ ಯಾರೆಲ್ಲ ಗೆಲ್ತಾರೆ ಅವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಿ, ಯಾರೆಲ್ಲ ಸೋತಿದ್ದಾರೆ ಅವರಿಗೂ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಯೋಚಿತ ಮಾತುಗಳೊಂದಿಗೆ ನಮಗೆ ಪ್ರೋತ್ಸಾಹ ನೀಡಿರುವಂತಹ ಸ್ಥಾನೀಯ ಲೂರಿ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಕ್ರೀಡಾ ಪ್ರತಿಜ್ಞೆಯ ಕಾರ್ಯಕ್ರಮ ಈಗ ನಮ್ಮೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ದಯವಿಟ್ಟು ಎಲ್ಲರೂ ಎದ್ದು ನಿಂತುಕೊಳ್ಬೇಕು. ಕ್ರೀಡಾ ಪ್ರತಿಜ್ಞೆಯನ್ನು ಬೋಧನೆ ಮಾಡಲಿಕ್ಕಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ನಿ ಕಂಬಳಿ ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕ ಶ್ರೀಯುತ ಗೋಪಾಲ್. ಎಲ್ಲ ಕ್ರೀಡಾಪಟುಗಳು ಬಲಕೈಯನ್ನು ಮುಂದೆ ಚಾಚಿ 2024-25ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ಕ್ರೀಡಾಪಟುಗಳಾದ ನಾವು ಕ್ರೀಡಾ ಮನೋಭಾವದಿಂದ ಕ್ರೀಡೆಯ ಉನ್ನತಿಗೋಸ್ಕರ ಸ್ಪರ್ಧಿಸುತ್ತೇವೆಂದು ಮತ್ತು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ಹಾಗೂ ತೀರ್ಪುಗಾರರು ನೀಡುವ ತೀರ್ಪಿಗೆ ಬದ್ಧರಾಗಿರುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ. ಧನ್ಯವಾದಗಳು. ಮುಂದಕ್ಕೆ ಈ ದಿವಸ ಕ್ರೀಡಾ ಜ್ಯೋತಿಯನ್ನು ಸ್ವೀಕಾರ ಮಾಡಿದವರು ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕರು. ಬಹುಶಃ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಬೇಕಿದ್ರೆ ಅವರ ಸಹಕಾರ ಇಲ್ಲದೆ ಯಾವುದು ಇಲ್ಲಿ ಸಾಧ್ಯ ಇಲ್ಲ. ಈ ಒಂದು ಕ್ರೀಡಾಂಗಣದ ವ್ಯವಸ್ಥೆಗಳಿರ್ಬೋದು ಎಲ್ಲವನ್ನು ಕೂಡ ನಮಗೆ ಸಹಕರಿಸಿದವರು ಪ್ರತಿಭಟಿಸಿದ ಸರ್, ತಾವು 2 ಮಾತಾಡಬೇಕಂತ ವಿನಂತಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. 24-25ನೇ ಸಾಲಿನ ರಾಜ್ಯದ ದಕ್ಷಿಣ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಕ್ರೀಡಾಕೂಟದ ಉದ್ಘಾಟನೆ ನೆರವೇರಿಸಿದ ಗೌರವಾನ್ವಿತ ಗೇರು ಅಭಿವೃದ್ಧಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಮತಿ ಮಮತಾ ಗಟ್ಟಿ ಮೇಡಮ್ ಅವರೇ, ಧ್ವಜಾರೋಹಣ ಮಾಡಿದ ಗೌರವಾನ್ವಿತ ಕೊಂಕಣಿ ಅಕಾಡೆಮಿ ಅಧ್ಯಕ್ಷರಾದ ಶ್ಯಾನಲ್ ಸರ್ ಅವರೇ, ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರಾದ ಲಿಲ್ಲಿ ಪೈಸ್ ಅವರೇ, ದೈಹಿಕ ಶಿಕ್ಷಣ ಉಪನ್ಯಾಸ ಸಂಘದ ಅಧ್ಯಕ್ಷರು ಪ್ರೇಮನಾಥ್ ಶೆಟ್ಟಿ ಅವರು ಹಾಗೂ ಎಲ್ಲ ದೈಹಿಕ ಶಿಕ್ಷಣ ಪರಿವೀಕ್ಷಣಾ ಅಧಿಕಾರಿಗಳೇ ಹಾಗೂ ತಾಲೂಕಿನ ಗೌರವದ ಅಧ್ಯಕ್ಷರೇ, ಜಿಲ್ಲಾ ಸಮಿತಿ ಅಧ್ಯಕ್ಷರೇ, ಎಲ್ಲ ದೈಹಿಕ ಶಿಕ್ಷಕರೇ, ಬಂಧುಗಳೇ, ಮೊದಲನೇದಾಗಿ ನಾನು ಕ್ರೀಡಾ ಇಲಾಖೆಯ ಪರವಾಗಿ ಎಲ್ಲ ದೈಹಿಕ ಶಿಕ್ಷಕರಿಗೆ, ಅದರಲ್ಲಿ ಇನ್ಕ್ಲೂಡಿಂಗ್ ಪ್ರೈಮರಿ, ಕಾಲೇಜ್, ಇಲ್ಲಿ PUC ತನಕ ಉಂಟು, ಮತ್ತು ನನಗೆ ಕಾಲೇಜ್ ಮತ್ತು ಯೂನಿವರ್ಸಿಟಿ ಎಲ್ಲ ದೈಹಿಕ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ, ನಿರ್ದೇಶಕ ನಾನು ಕೃತಜ್ಞತೆ ಸಲ್ಲಿಸ್ತಿದ್ದೇನೆ. ಯಾಕೆಂದರೆ ಕ್ರೀಡಾ ಇಲಾಖೆ ಯಾವುದೇ ಕ್ರೀಡಾಕೂಟ ಆಗಬೇಕಾದ್ರೆ ದೈಹಿಕ ಶಿಕ್ಷಕರ ಪಾತ್ರ ಮಹತ್ವದ್ದು. ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಮೊದಲನೇ ತಮಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಎರಡನೇದಾಗಿ ಈಗಾಗಲೇ ಮೊನ್ನೆ ಸರ್ಕಾರ ಕ್ರೀಡಾಕೂಟದಲ್ಲಿ ಕೂಡ ದೈಹಿಕ ಶಿಕ್ಷಕರಿಗೆ ಅವಕಾಶ ಕೊಡಬೇಕಂತ ಸರ್ಕಾರ ನಿರ್ದೇಶನ ಬಂತು, ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೇವೆ. ಆದರೆ ಅವರ ಬೇಡಿಕೆ ನನ್ನಲ್ಲಿ ಮಾತಾಡುವಾಗ ಹೇಳ್ತಾ ಇದ್ರು, ಸರ್ ನಮಗೆ ರಾಷ್ಟ್ರ ಮಟ್ಟಿಗೆ ಹೋಗಲಿಕ್ಕೆ ನಿಜವಾಗಿ ಮೊದಲಿಂದ ಅವಕಾಶ ಇರಲಿಲ್ಲ.
ಇತ್ತ ಸರ್ ನಿಮಗೆ ಇರಲಿಲ್ಲ. ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಆಗ್ತಿತ್ತು ಮತ್ತು ರಾಜ್ಯ ಮಟ್ಟ. ಸರ್ಕಾರ ನಾವು ಕ್ರೀಡಾಕೂಟದಲ್ಲಿ ಭಾಗವಹಿಸಿದರೆ ಅವರಿಗೆ ಸಹ ಒಂದು ರಾಷ್ಟ್ರ ಮಟ್ಟದಲ್ಲಿ ಅವಕಾಶ ಉಂಟು. ಆದರೆ ಕೆಲವರಿಗೆ ಬೇಸರ ಆಗಿರ್ಬೋದು, ಅವರೆಲ್ಲ ಪ್ರೈಸ್ಗಳನ್ನ ಬಾಚಿಕೊಂಡು ಹೋಗಿದ್ದಾರೆ ಅಂತೇಳಿ. ಆದರೆ ಅವರ ಅದೊಂದು ಬೇಡಿಕೆ ಫುಲ್ಫಿಲ್ ಆಗಿದೆ. ಅದಲ್ಲದೆ ಈಗ ತ್ಯಾಗಮಾಸ್ಟರ್ ರಾಜ್ಯ ಸಂಘಟನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮುಂದೆ ಅಧ್ಯಕ್ಷರಾಗಲಿಕ್ಕೆ ಇರುವವರು, ಅವರ ಅಂತರಾಳದ ಮಾತುಗಳು ಎಲ್ಲ ದೈಹಿಕ ಶಿಕ್ಷಕರ ಅಂತರಾಳದ ಮಾತುಗಳನ್ನು ಹೇಳಿದ್ದಾರೆ. ನಿಜವಾಗಿ ನಮ್ಗೆ ಕೇಳುವಾಗ ತುಂಬ ಬೇಸರ ಕೂಡ ಆಯಿತು. ಅವರೆಲ್ಲ ಬೇಡಿಕೆಗಳು ಇಡೀ ಅವರ ಏನು ಬೇಡಿಕೆ ಇಟ್ಟಿದ್ದಾರೆ, ನಮ್ಮ ಸನ್ಮಾನ್ಯ ಶಿಕ್ಷಣ ಸಚಿವರಾಗಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಎಲ್ಲರೂ ಕೂಡ ಎಲ್ಲ ಬೇಡಿಕೆಗಳನ್ನು ನೆರವೇರಿಸಲಿ ಅಂತ ನಾನು ತಮಗೆ ಇದು ಶುಭ ಹಾರೈಸ್ತೇನೆ ಸರ್. ನಿಮ್ಮದು ದೇವರು ಒಳ್ಳೆ ಆರೋಗ್ಯ ನಿಮ್ಗೆ ಎಲ್ಲರಿಗೂ ಕೊಡಲಿ. ನಿಮ್ಮಿಂದ ಎಲ್ಲ ನಮ್ಮ ಕ್ರೀಡಾಪಟುಗಳು ಒಲಿಂಪಿಕ್ಸ್ಗೆ ಹೋಗುವಂಥ ಆ ಭಾಗ್ಯ ನಮಗೆ ದೊರಕಲಿ. ನಿಮಗೆ ಸಹ ದೇವರೆಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ ನಾನು ಹಾರೈಸುತ್ತಾ ಈ ಕ್ರೀಡಾಕೂಟಕ್ಕೆ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸಿರುವಂತಹ ಪ್ರದೀಪ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ದೈಹಿಕ ಶಿಕ್ಷಣ ಉಪನ್ಯಾಸಕರ ಸಂಘದ ಅಧ್ಯಕ್ಷರು ಪ್ರೇಮನಾಥ್ ಶೆಟ್ಟಿ ಸರ್ ಅವರು ಬಹುಶಃ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಿಂಚಿದಂಥ ಪ್ರತಿಭೆ, ಅನೇಕ ಕ್ರೀಡಾಪಟುಗಳನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯಿಸಿದವರು. ಅವರು ನಮಗೆಲ್ಲ ಕೂಡ ಸ್ಫೂರ್ತಿ. ಅವರ ಸ್ಫೂರ್ತಿಯಲ್ಲಿ ನಾವೆಲ್ಲರೂ ಕೂಡ ಒಬ್ಬ ದೈಹಿಕ ಶಿಕ್ಷಕರಾಗಿದ್ದವರು. ಸ್ವತಃ ರಾಷ್ಟ್ರೀಯ ಕ್ರೀಡಾಪಟು ಆಗಿದ್ದುಕೊಂಡು ನಮಗೆಲ್ಲರೂ ಕೂಡ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಬೇಕೆಂದು ಸರ್ ತಮ್ಮಲ್ಲಿ ವಿನಂತಿಸ್ತಿದ್ದೇನೆ. ಮೊನ್ನೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳೇ, ಎಲ್ಲ ನನ್ನ ಪ್ರೀತಿಯ ಸಹೋದ್ಯೋಗಿ ಮಿತ್ರರೇ, ಈ ಪ್ರಥಮವಾಗಿ ದೈಹಿಕ ಶಿಕ್ಷಕರಿಗೆ ಎಲ್ಲರಿಗೂ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಂಘಟನೆ ಮಾಡ್ತಿರೋದು ನಿಜವಾಗಿ ಹೆಮ್ಮೆ ಪಡುವಂಥದ್ದು. ಈ ರಾಜ್ಯ ಸರ್ಕಾರ ಈ ಒಂದು ನಮಗೆ ಎಲ್ಲರಿಗೂ ಒಟ್ಟು ಸೇರಲಿಕ್ಕೆ ಒಂದು ಸವಲತ್ತು ಒದಗಿಸಿಕೊಟ್ಟಿದೆ. ಅದಕ್ಕಾಗಿ ನಾನು ಪ್ರಥಮತವಾಗಿ ಸರ್ಕಾರಕ್ಕೆ ವಂದನೆ ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನಾವು ಸಂಘಟನೆ ಮಾಡಿದಂಥ ಎಲ್ಲ ದೈಹಿಕ ಶಿಕ್ಷಣ ಮಿತ್ರರಿಗೆ ವಂದಿಸ್ತೇನೆ. ಎಲ್ಲರಿಗೂ ಒಂದು PUC ಅವರು ಸಹ ಹೈಸ್ಕೂಲರ್ ಒಟ್ಟು ಪ್ರೈಮರಿ ಒಟ್ಟು ಸೇರ್ಲಿಕ್ಕೆ ಒಂದು ಅವಕಾಶ ಆಯಿತು. ಪ್ರತಿ ವರ್ಷ ಇನ್ನೂ ಸ್ವಲ್ಪ ಈ ಸಲ ಕಮ್ಮಿ ಸೇರ್ಬೋದು, ಮುಂದಿನ ವರ್ಷದಲ್ಲಿ ಅವರಿಗೆ ಹೆಚ್ಚಿನ ಜನ ಸೇರ್ಬೋದು ನನ್ನ ನಿರೀಕ್ಷೆ ಇದೆ. ಎಲ್ಲರೂ ಮುಂದೆ ಸೇರಿದರೆ ಒಳ್ಳೆ ರೀತಿಯ ಒಂದು ಹಬ್ಬ ರೀತಿಯಲ್ಲಿ ಕ್ರೀಡಾಕೂಟವನ್ನು ಸಂಘಟನೆ ಮಾಡಲಿಕ್ಕೆ ಆಗ್ತದೆ ಅಂತ ಅವಕಾಶ ಹೊಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಯೋಚಿತ ಮಾತುಗಳು ಸರ್. ನಾವು ಮೊನ್ನೆ ತಾನೇ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ. ಬಹುಶಃ ಅದು ಹಬ್ಬ ಆಗಿತ್ತು. ಆ ಹಬ್ಬಕ್ಕಾಗಿ ಈಗ ಮಾತ್ರ ಬಂದಿದೆ ಸರ್. ಬರುವ ವರ್ಷಕ್ಕೆ ಇದು ಹಬ್ಬನೇ ಆಗ್ತದೆ. ನಾವು ಪೂರ್ವ ತಯಾರಿಯನ್ನು ಮಾಡಿಕೊಂಡಿರ್ತೇವೆ. ಹಾಗಾಗಿ ಬರುವ ವರ್ಷ ಉತ್ತಮ ರೀತಿ ಮಾಡುವ ಸರ್. ತಮ್ಮ ಸಹಕಾರದೊಂದಿಗೆ ವಂದನೆಗಳು ಸರ್ ತಮಗೆ. ಇದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಭುವನೇಶ್ವರಿ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳು, ನಮ್ಮ ಮಾನ್ಯ ಉಪನಿರ್ದೇಶಕರು ಬರಬೇಕಿತ್ತು, ಗೋವಿಂದ ಮಡಿವಾಳ್ ಸರ್ ಅವರು ಅನ್ಯ ಕಾರ್ಯ ನಿಮಿತ್ತ ಅವರು ಬರಬೇಕಾಗಿಲ್ಲ, ಮತ್ತೆ ಸೇರಿಕೊಳ್ಳಲಿಕ್ಕೆ ಇದ್ದಾರೆ. ಹಾಗಾಗಿ ಈ ದಿವಸ ಅಧ್ಯಕ್ಷತೆ ವಹಿಸಿಕೊಂಡು ಈ ಕ್ರೀಡಾಕೂಟದ ಸಂಘಟನೆಯಲ್ಲಿ ನಿರಂತರವಾಗಿ ನಮ್ಮೊಟ್ಟಿಗೆ ಸಂಪರ್ಕ ಇದ್ದುಕೊಂಡು ಎಲ್ಲರನ್ನ ಕೂಡ ಸೇರಿಸಿಕೊಂಡು ಎಲ್ಲ ಅಧಿಕಾರಿಗಳಂತ ವಿನಂತಿಸ್ತಿದ್ದೇನೆ. 24ನೇ ಸಾಲಿನ ದೈಹಿಕ ಶಿಕ್ಷಣ ಶಿಕ್ಷಕರ ಶಾಲಾ ಶಿಕ್ಷಣಕ್ಕೆ ಒಳಪಡುವಂಥ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ. ಈ ಕ್ರೀಡಾಕೂಟವನ್ನು ಉದ್ಘಾಟಿಸಿದಂತಹ ಶ್ರೀಮತಿ ಮಮತಾ ಗಟ್ಟಿಯವರೇ, ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವ ಕೊಂಕಣಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಯುವಜನ ಸೇವಾ ಸಬಲೀಕರಣದ ಸಹಾಯಕ ನಿರ್ದೇಶಕರಾದ ಪ್ರದೀಪ್ ಡಿಸೋಜರವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘಗಳ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳೇ, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳೇ ಹಾಗೂ ಆತ್ಮೀಯ ದೈಹಿಕ ಶಿಕ್ಷಣ ಮಿತ್ರರೇ, ಈಗಾಗಲೇ ತಮಗೆ ತಿಳಿದಿರುವ ಪ್ರಕಾರ ಪ್ರಪ್ರಥಮ ಬಾರಿಗೆ ನಮ್ಮ ಇಲಾಖಾ ವತಿಯಿಂದ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಕ್ರೀಡಾಕೂಟ ನಡೀತಾ ಇದೆ. ಈ ದಿನ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಬಹುಶಃ ಈಗಾಗಲೇ ನಿಮಗೆ ತಿಳಿಸಿದ ಪ್ರಕಾರ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಚೌಡಪ್ಪನವರು, ಪ್ರಧಾನ ಕಾರ್ಯದರ್ಶಿಯಾದ ತ್ಯಾಗ ಮಾರೇಕಲರವರು, ಅವರೆಲ್ಲ ಪದಾಧಿಕಾರಿಗಳ ಪ್ರಯತ್ನದ ಫಲವಾಗಿ ಈ ಒಂದು ಅನುದಾನ ಬಿಡುಗಡೆ ಆಗಿದೆ. ತಮಗೆಲ್ಲರಿಗೂ ಗೊತ್ತಿರುವ ವಿಚಾರ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಂದು ಅನುದಾನವನ್ನು ಬಿಡುಗಡೆ ಆಗಿ ಪ್ರತಿ ವರ್ಷವೂ ಇಂಥ ಒಂದು ಕ್ರೀಡಾಕೂಟ, ಈಗಾಗಲೇ ಶ್ರೀ ಪ್ರೇಮನಾಥ್ ಶೆಟ್ಟಿ ಅವರು ತಿಳಿಸಿದ ಹಾಗೆ ಪ್ರಾಥಮಿಕದಿಂದ ಪದವಿ ಪೂರ್ವ ಕಾಲೇಜಿನ ದೈಹಿಕ ಶಿಕ್ಷಣ ವಿಭಾಗದ ನಾವೆಲ್ಲ ಜೊತೆಯಲ್ಲಿ ಸೇರಿಕೊಂಡು ಒಂದು ಹಬ್ಬದ ರೀತಿಯಲ್ಲಿ ಇಂಥ ಒಂದು ಕ್ರೀಡಾಕೂಟ ಜರುಗ್ತಾ ಇರಲಿ, ಇನ್ನು ಮುಂದೆಯೂ ಜರುಗುವ ಹಾಗೆ ಆಗಲಿ ಅನ್ನೋ ಆಶಯದೊಂದಿಗೆ ಈ ದಿನದ ಈ ಸಂಘಟನೆಯನ್ನು ಶ್ರೀಮತಿ ಲಿಲ್ಲಿ ಪಾಯಸ್ರವರ ನೇತೃತ್ವದಲ್ಲಿ ಬಹುಶಃ ಕೇವಲ ಒಂದು ವಾರದ ತಯಾರಿಯಲ್ಲಿ ಅವರ ಒಂದು ತಂಡ ಇದೆ. ಅವರಿದ್ದಾರೆ, ಹರೀಶ್ ರೈರವರಿದ್ದಾರೆ, ತ್ಯಾಗಮ್ರವರಿದ್ದಾರೆ, ಅವರ ತುಂಬ ಜನ ಅವರ ಸ್ನೇಹಿತರೆಲ್ಲ ಸೇರಿಕೊಂಡು
ಬಹಳ ಅಚ್ಚುಕಟ್ಟಾಗಿ ಅದು ಎಷ್ಟೇ ಸಮಯದ ಅವಕಾಶ ಕೊರತೆ ಇದ್ದರೂ ಕೂಡ ಅದನ್ನು ನೆರವೇರಿಸಿಕೊಡ್ತಾರೆ. ಬಹುಶಃ ಇದು ನಮಗೆಲ್ಲರಿಗೂ ಒಂದು ಸ್ಫೂರ್ತಿದಾಯಕ. ನಮ್ಮೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಈ ರೀತಿಯ ಒಂದು ಸಂಘಟನೆಗೆ ಹೆಸರುವಾಸಿಯಾಗಬೇಕು ಮತ್ತು ಇಂಥ ಒಂದು ಕ್ರೀಡಾಕೂಟ ನಡೆಯುವ ಸಂದರ್ಭದಲ್ಲಿ ಬಹುಶಃ ಎಲ್ಲ ನಮ್ಮ ದೈಹಿಕ ಶಿಕ್ಷಕರು ಜಿಲ್ಲೆ ಸೇರಿದ್ರೆ ಇನ್ನೂ ಒಂದು ದೊಡ್ಡವಾದ ಒಂದು ಹಬ್ಬದ ವಾತಾವರಣ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ನೆಲೆಯಲ್ಲಿ ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣ ಸಂಘಟದ ಏನು ಮಾಡಿದ್ದಾರೆ ಅಂತ ಹೇಳಿದರೆ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಕೂಡ ನಮಗೆ ನಡೆಸಲು ಅವಕಾಶ ಕೊಡಬೇಕು ಅನ್ನೋ ನೆಲೆಯಲ್ಲಿ ಒಂದು ಪತ್ರವನ್ನು ನಮ್ಮ ಆಯುಕ್ತರ ಕಚೇರಿಗೆ ನಾವು ಬರೆದಿದ್ದೇವೆ. ಬಹುಶಃ ಅದು ನಮಗೆ ಸಿಗ್ತದೆ. ಒಂದು ಏಪ್ರಿಲ್ ತಿಂಗಳಲ್ಲಿ ಈ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೀಬಹುದು. ಆ ಸಮಯದಲ್ಲಿ ಕೂಡ ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಸಂಘಗಳು ಎಲ್ಲರೂ ಸೇರಿಕೊಂಡು, ನಾವು ಸಂಘದ ವಿಚಾರ ಬೇಡ, ನಾವೆಲ್ಲ ದೈಹಿಕ ಶಿಕ್ಷಕ ಮಿತ್ರರು ಅಂತೇಳಿ ಮಿತ್ರರೊಟ್ಟಿಗೆ ಎಲ್ಲರೂ ಸೇರಿಕೊಂಡು ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಲು ತಮ್ಮೆಲ್ಲ ಸಹಕಾರವನ್ನು ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡ್ತಾ ಈ ಒಂದು ಪ್ರಥಮ ದೈಹಿಕ ಶಿಕ್ಷಕರ ಕ್ರೀಡಾಕೂಟದ ಅಧ್ಯಕ್ಷೀಯ ಸ್ಥಾನವನ್ನು ನನಗೆ ಅವಕಾಶ ನೀಡಿದ್ದಕ್ಕಾಗಿ ಬಹುಶಃ ನಮ್ಮ ಉಪನಿರ್ದೇಶಕರು ಬರಬೇಕಿತ್ತು. ಅವರು ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ. ಒಂದು ಬರ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅವರ ಒಂದು ಅನುಪಸ್ಥಿತಿಯಲ್ಲಿ ನಾನು ಈ ಒಂದು ಅಧ್ಯಕ್ಷೀಯ ಸ್ಥಾನವನ್ನು ನನಗೆ ನೀಡಿ ಗೌರವ ನೀಡಿದ್ದಕ್ಕಾಗಿ ನಮಗೆಲ್ಲರಿಗೂ ವಂದಿಸಿಕೊಂಡು, ಈ ಒಂದು ಅವಕಾಶಕ್ಕಾಗಿ ಮತ್ತೊಮ್ಮೆ ವಂದಿಸಿಕೊಂಡು, ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಜೊತೆಯಲ್ಲಿ ಇದ್ದುಕೊಂಡು ಇಂಥ ಅನೇಕ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸುವ ಅನ್ನೋ ಮಾತನ್ನು ಹೇಳಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರಿ ಸರ್. ತಮ್ಮ ಮಾರ್ಗದರ್ಶನದಲ್ಲಿ ಮುಂದೆಲ್ಲ ಪಂದ್ಯಾಟಗಳು ನಡೆಯಲಿಕ್ಕಿದೆ. ತಮಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಕಾರ್ಯಕ್ರಮದ ಕೊನೆಯ ಅಂಗಕ್ಕೆ ಬಂದಿದ್ದೇವೆ. ಈಗ ವಂದನಾರ್ಪಣೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ವಿನಂತಿಸಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಇದು ಹರೀಶ್ ಶೈ ಅವರು. ಆತ್ಮೀಯರೇ, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಜಂಟಿ ಆಶ್ರಯದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅನುದಾನದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಸಮಾಜದ ಗೌರವಾನ್ವಿತ ವ್ಯಕ್ತಿಗಳು, ಈ ಸಮಾಜದಲ್ಲಿ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖೇನ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರತಕ್ಕಂತಹ ಮಮತಾ ಗಟ್ಟಿ, ಅಧ್ಯಕ್ಷರು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಬೆಂಗಳೂರು, ಇವರಿಗೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಬಹಳ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಜೊತೆ ಸ್ಟ್ಯಾನಿ ಆಲ್ವರೀಸ್ ಕೊಂಕಣಿ ಅಕಾಡೆಮಿಯ ಅಧ್ಯಕ್ಷರು ನಮಗೆಲ್ಲರಿಗೂ ಸ್ಫೂರ್ತಿದಾಯಕ ಮಾತುಗಳನ್ನು ನೀಡಿ ಇವತ್ತಿನ ಧ್ವಜಾರೋಹಣವನ್ನು ಮಾಡಿ ನಮ್ಮ ಜೊತೆ ಇದ್ದಾರೆ. ತಮಗೂ ಬಹಳ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಯಾವುದೇ ಕ್ರೀಡೆ ನಡೀಬೇಕಾದ್ರೆ ನಮ್ಮ ಜೊತೆ ಪ್ರತಿನಿತ್ಯ ಇರುವವರು ಪ್ರದೀಪ್ ಡಿಸೋಜರ್ ಅವರು, ಉಪನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ತಮಗೂ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ಬಹಳ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮವನ್ನ ಸುವ್ಯವಸ್ಥಿತವಾಗಿ ನಡೆಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಲಿಲ್ಲಿ ಪಾಯಸ್ರವರು ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ತಮಗೆಲ್ಲ ಶಿಕ್ಷಕರ ಪರವಾಗಿ ಬಹಳ ಪ್ರೀತಿಪೂರ್ವಕ ಧನ್ಯವಾದಗಳು ಮ್ಯಾಮ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ದೈಹಿಕ ಶಿಕ್ಷಣ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದಂಥ ಪ್ರೇಮ್ನಾಥ್ ಶೆಟ್ಟಿ ಅವರಿದ್ದಾರೆ. ತಮಗೆ ಕೂಡ ಬಹಳ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಜೊತೆ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ, ನಮ್ಮ ಜಿಲ್ಲಾ ಸಂಘದ ಕೋಶಾಧಿಕಾರಿಯಾಗಿ ಕೂಡ ಕೆಲಸ ಮಾಡಿದಂಥ ತ್ಯಾಗಂ ಹರೇಕಲ್ರವರಿದ್ದಾರೆ. ಅವರಿಗೂ ಕೂಡ ಬಹಳ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಜೊತೆ ಜಿಲ್ಲೆಯ ಅಧ್ಯಕ್ಷರುಗಳಾದ ಕರುಣಾಕರ್ ಸರ್, ರವಿರಾಜ್ ಸರ್ ಹಾಗೂ ಸರಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಜ್ ಜೈನ್ ರವರಿದ್ದಾರೆ. ತಮಗೂ ಬಹಳ ಪ್ರೀತಿಪೂರ್ವಕವಾದಂಥ ಸ್ವಾಗತ ಸರ್, ಧನ್ಯವಾದಗಳು ಸರ್. ಹಾಗೆ ನಮ್ಮ ಜೊತೆ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳಿದ್ದಾರೆ. ತಮಗೆಲ್ಲರಿಗೂ ಬಹಳ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಜೊತೆ
ನಮ್ಮ 7 ತಾಲೂಕಿನ ದೈಹಿಕ ಶಿಕ್ಷಣ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ತಮಗೆಲ್ಲರಿಗೂ ಬಹಳ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಜೊತೆ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಮಹಮ್ಮದ್ ಚಂದ್ ಸರ್ ಅವರಿದ್ದಾರೆ. ಅವರಿಗೂ ಬಹಳ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಈ ಒಂದು ಕ್ರೀಡಾಕೂಟವನ್ನು ನಡೀಬೇಕಾದ್ರೆ ಬಹಳಷ್ಟು ಶ್ರಮವಹಿಸಿ ಅನೇಕ ಕಾರ್ಯಾಗಾರಗಳನ್ನು ಮಾಡಿ ಈ ಒಂದು ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಯಬೇಕು ಎಂತಕ್ಕಂಥ ದೃಷ್ಟಿಕೋನದಿಂದ ಮಾನ್ಯ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಭುವನೇಶ್ವರ್ ಅವರು ಬಹಳಷ್ಟು ದಿನಗಳಿಂದ ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದುಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ. ತಮಗೆಲ್ಲರಿಗೂ ಭುವನೇಶ್ವರ್ ಅವರಿಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ಬಹಳ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ನಮ್ಮ ಜೊತೆ ಇವತ್ತು ಎಲ್ಲ ತಾಲೂಕುಗಳಿಂದ ಬಂದಂತ ದೈಹಿಕ ಶಿಕ್ಷಣ ವೃತ್ತಿ ಬಾಂಧವರಿದ್ದೀರಿ. ತಮಗೆಲ್ಲರಿಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನೀವೆಲ್ಲರೂ ಎಲ್ಲ ನಮಗೆ ಸಂಬಂಧಪಟ್ಟಂತ ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡು ರಾಜ್ಯ ಮಟ್ಟದ ಕ್ರೀಡಾಕೂಟ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವುದರಿಂದ ಎಲ್ಲ ವಿಭಾಗಗಳಲ್ಲಿ ಬಹುಮಾನವನ್ನ ನಾವು ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘ ನಿರೀಕ್ಷೆಯಲ್ಲಿಟ್ಟುಕೊಂಡಿದ್ದೇವೆ. ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದಂತ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಜೊತೆ ವಿಶೇಷವಾಗಿ ಇವತ್ತು ಪ್ರಥಮ ಚಿಕಿತ್ಸೆಯನ್ನ ವೆಲ್ನಾಕ್ ಆಸ್ಪತ್ರೆಯ ಸಿಬ್ಬಂದಿಗಳಿದ್ದೀರಿ. ತಮಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಮೈಕ ವ್ಯವಸ್ಥೆಯನ್ನ ಒದಗಿಸಿಕೊಟ್ಟಂತ ತಮಗೂ ಅಭಿನಂದನೆಗಳು. ಪತ್ರಿಕಾ ಮಾಧ್ಯಮದವರಿದ್ದೀರಿ, ತಮಗೂ ಬಹಳ ಪ್ರೀತಿಪೂರ್ವಕ ಧನ್ಯವಾದಗಳು. ಬರ್ಕೆ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿಯವರಿದ್ದೀರಿ, ತಮಗೂ ಬಹಳ ಪ್ರೀತಿಪೂರ್ವಕ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಸರ್ವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಎಂಸಿಯನ್ನ ಮಾಡಿದಂತ ನಮ್ಮ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕೋಶಾಧಿಕಾರಿಯಾಗಿದ್ದುಕೊಂಡು ಅತ್ಯುತ್ತಮ ಕೆಲಸವನ್ನ ಮಾಡುದಂತ ಮೋಹನ್ ಶಿರ್ಲಾಲ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತೊಮ್ಮೆ